ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಏನಾಗ್ತಿದೆ ಕರ್ನಾಟಕದಲ್ಲಿ ಏನು ನಡೀತಾ ಉಂಟು? ಕರ್ನಾಟಕದ ಸುಮಾರು ಒಂದೂವರೆ ತಿಂಗಳ ಬೆಳವಣಿಗೆ ಯಾವ ರೀತಿಯಾಗಿ ಕೋಮು ಧ್ರುವೀಕರಣ, ಅದರಲ್ಲೂ ಕೂಡ ನೇರವಾಗಿ ಟಾರ್ಗೆಟ್ ಮಾಡಿ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ನಡೀತಾ ಇರುವಂಥ ಕೋಮು ಧ್ರುವೀಕರಣ ಈ ಕರ್ನಾಟಕವನ್ನು ಸರ್ವಜನರ ಸರ್ವಧರ್ಮೀಯರ ಶಾಂತಿ ಸಹಬಾಳ್ವೆಯ ಈ ಕರ್ನಾಟಕವನ್ನು ಎಲ್ಲಿ ತಂದು ನಿಲ್ಲಿಸುತ್ತೆ, ಎಲ್ಲಿಗೆ ಕೊಂಡೋಗುತ್ತೆ ಅನ್ನುವಂಥ ಒಂದು ಭಾರಿ ಆತಂಕದ ಸನ್ನಿವೇಶ ಇವತ್ತು ಕರ್ನಾಟಕದಲ್ಲಿ ನಡೀತಾ ಉಂಟು. ಇಂಥ ಸಂದರ್ಭದಲ್ಲಿ ನಾವು ನಾಗರಿಕ ಸಮಾಜ ಏನು ಮಾಡಬಹುದು, ಯಾಕೆ ಈ ರೀತಿಯ ಬೆಳವಣಿಗೆಗಳು ಈ ಕರ್ನಾಟಕದಲ್ಲಿ ನಡೀತಾ ಇದೆ, ಇಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಹೋದರೆ ಅದಕ್ಕೆ ಹೊರಗಡೆ ರಾಜ್ಯಗಳಿಂದ ಬಂದಿರುವಂಥ ಪ್ರತಿಕ್ರಿಯೆ, ಇಲ್ಲಿ ನಡೀತಾ ಇರುವ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂಥ ಘಟನಾವಳಿಗೆ ಹೊರಗಡೆ ರಾಜ್ಯದಿಂದ ಬರ್ತಾ ಇರೋ ಪ್ರತಿಕ್ರಿಯೆಯನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ನೀವು ಕೂಡ ಗಮನಿಸ್ತಾ ಇದ್ದೀರಿ. ತಮಿಳುನಾಡಿನವರು ನೇರವಾಗಿ ಹೇಳ್ತಾರೆ, ಈ ಕರ್ನಾಟಕದ ಉದ್ಯಮಿಗಳಿಗೆ, IT, BT ಸ್ಟಾರ್ಟಪ್ನವರಿಗೆ, ನೀವು ತಮಿಳುನಾಡಿಗೆ ಬಂದುಬಿಡಿ, ಕರ್ನಾಟಕದಲ್ಲಿ ಪರಿಸ್ಥಿತಿ ಯಾವ ರೀತಿ ಹದಗೆಟ್ಟಿದೆ ಅನ್ನೋದು ನಿಮಗೆ ನೀವು ಅನುಭವಿಸ್ತಾ ಇದ್ದೀರಿ, ನಿಮಗೆ ನಾವು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯದ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ, ಒಳ್ಳೆಯ ಶಾಂತಿಯ ನೆಮ್ಮದಿಯ ವಾತಾವರಣವನ್ನು ನಾವು ಕಲ್ಪಿಸಿಕೊಡುತ್ತೇವೆ. ಇದೇ ರೀತಿಯಾಗಿ ಆಂಧ್ರದವರು ಹೇಳ್ತಾರೆ, ತೆಲಂಗಾಣದವರು ಹೇಳ್ತಾರೆ, ನೇರವಾಗಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಕರ್ನಾಟಕದ, ಅದರಲ್ಲಿ ಕೂಡ ಮುಖ್ಯವಾಗಿ ಬೆಂಗಳೂರಿನ IT, BT ಉದ್ಯಮದ ದೊರೆಗಳು ಅವರು ಏನು ಬೇಸರವನ್ನು ವ್ಯಕ್ತಪಡಿಸಿದ್ದನ್ನು ಅವರು ಬೇರೆ ರಾಜ್ಯದವರು ನೋಡಿದ್ದಾರೆ, ಕೇಳಿದ್ದಾರೆ, ಗಮನಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನೇರವಾಗಿ ಇಲ್ಲಿಯ ಉದ್ಯಮಿಗಳಿಗೆ ಆಫರ್ ಕೊಟ್ಟದ್ದು ಉದ್ಯಮ ವಲಯದಲ್ಲಿ ಅದೇನು ತಪ್ಪಲ್ಲ, ಒಂದು ರಾಜ್ಯದವರು ಇನ್ನೊಂದು ರಾಜ್ಯದ ಉದ್ಯಮಿಗಳನ್ನು ಸೆಳೆಯುವುದು. ಆದರೆ ಅಂಥ ಒಂದು ಪರಿಸ್ಥಿತಿಗೆ ಈ ರಾಜ್ಯವನ್ನು ತಂದು ನಾವು ನಿಲ್ಲಿಸಿದೆವಲ್ವಾ. ನಾವು ಇಂಥ ಒಂದು ಸನ್ನಿವೇಶಕ್ಕೆ ಮುಂದೆ ಏನಾಗ್ಬೋದು, ಇದೇ ಪರಿಸ್ಥಿತಿ ಮುಂದುವರಿದರೆ ಯಾರು ಏನನ್ನು ಊಟ ಮಾಡಬೇಕು, ಯಾರು ಯಾವ ಡ್ರೆಸ್ ಹಾಕಬೇಕು, ಯಾರು ಯಾವ ಜಾತ್ರೆಗೆ ಹೋಗಬೇಕು, ಯಾರು ಯಾವ ಜಾತ್ರೆಯಲ್ಲಿ ವ್ಯಾಪಾರ ಮಾಡಬೇಕು. ಜನ ಅತ್ಯಂತ ಸೌಹಾರ್ದತೆ ಸಹಬಾಳ್ವೆಯಿಂದ ಇದ್ದಂಥ ಒಂದು ಕರ್ನಾಟಕದ ಇವತ್ತಿನ ಈ ಕ್ಷಣದ ಪರಿಸ್ಥಿತಿ, ದಿನಕ್ಕೆ ಒಂದೊಂದು ಕೋಮು ಅಜೆಂಡವನ್ನು ಇಟ್ಕೊಂಡು ಈಗ ಹೊಸತಾಗಿ ಏನು ಲವ್ ಕೇಸರಿ, ನಾವು ಟಾಸ್ಕ್ ಫೋರ್ಸ್ ಮಾಡ್ತೇವೆ, ಇತ್ಯಾದಿಯಾಗಿ ಜನರ ನೆಮ್ಮದಿಯ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸ ನಡೀತಾ ಉಂಟು. ಜೊತೆಗೆ ಒಂದು ಇಲ್ಲಿಯ ಪರಿಸ್ಥಿತಿಯನ್ನು ವ್ಯಂಗ್ಯ ನೋಡಿ ದರ ಏರಿಕೆ ಆಗ್ತಾ ಉಂಟು. ಪ್ರತಿನಿತ್ಯವೂ ದರ ಏರಿಕೆ ಆಗ್ತಾ ಉಂಟು. ಎಲ್ಲ ವಸ್ತುಗಳದು, ಪೆಟ್ರೋಲ್, ಡೀಸೆಲ್, ಆಮೇಲೆ ಅಡುಗೆ ಅನಿಲ, ಯಾವುದರ ಬಗ್ಗೆಯೂ ಯಾರೂ ಪ್ರಶ್ನೆ ಮಾಡುವುದಿಲ್ಲ. ಎಲ್ಲ ಬರೀ ಕೋಮು ಸೂಕ್ಷ್ಮ ವಿಚಾರಗಳ ಬಗ್ಗೆ ಮಾತ್ರ. ಇಂಥ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ತಕ್ಕ ಮಟ್ಟಿಗಾದರೂ ಕೋಮು ಸಮರಸ್ಯ ಈ ಕರ್ನಾಟಕದಲ್ಲಿ, ಈ ನಮ್ಮ ಕನ್ನಡದ ಮಣ್ಣಿನಲ್ಲಿ ಇರಲಿ ಮತ್ತು ಇರಬೇಕು, ಮೂಡಬೇಕು ಅನ್ನೋ ನೆಲೆಯಿಂದ ಇವತ್ತಿನ ನಮ್ಮ ಈ ಒಂದು ಸರಣಿ ಮಾತುಕತೆ, ಇದು ಎರಡನೇ ಸರಣಿ. ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರನ್ನು ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯವರು. ಆಮೇಲೆ ನಮ್ಮ ಜೊತೆಗೆ ಸುಮತಿ ಹೆಗ್ಡೆ ಅವರು ಕೂಡ ನಂತರ ಜಾಯ್ನ್ ಆಗ್ತಾರೆ, JDSನ ಮುಖಂಡರು. ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂಥ ದಿನೇಶ್ ಅಮೀನ್ ಮಟ್ಟು ಅವರು ಜಾಯ್ನ್ ಆಗ್ತಾರೆ. ಆಮೇಲೆ ಬೆಂಗಳೂರಿನಿಂದ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ವಸಂತ ಕವಿತಾ ರೆಡ್ಡಿ ಅವರು ಜಾಯ್ನ್ ಆಗ್ತಾರೆ. ಆಮೇಲೆ ಅನೇಕ ಸಾಮಾಜಿಕ ಕಾರ್ಯಕರ್ತರು ನೇರವಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ. ಪ್ರೇಮನಾಥ್ ಶೆಟ್ಟಿ ಅವರೇ, ಒಬ್ಬ ರೈತನಾಗಿ, ಒಬ್ಬ ರೈತ ಮುಖಂಡನಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಕರ್ನಾಟಕದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ನಡೀತಾ ಇದ್ದ ಬೆಳವಣಿಗೆ ನಿಮಗೆ ಏನನಿಸಿದೆ? ಕರ್ನಾಟಕ ಶಾಂತಿಗೆ ಹೆಸರುವಾಸಿಯಾದಂಥ ರಾಜ್ಯ ಆಗಿತ್ತು ಇಲ್ಲಿ ಗಂಟ. ಹೌದು. ಆಮೇಲೆ ನಮ್ಮ ರಾಷ್ಟ್ರಧ್ವಜ ಕೇಸರಿ, ಹಸಿರು, ಬಿಳಿ ಅನ್ನುವಂಥದ್ದು, ಹಸಿರು ನಮ್ಮ ಸಮೃದ್ಧಿಯ ಸಂಕೇತವಾಗಿತ್ತು. ಹೌದು.
ಬಿಳಿ ಎನ್ನುವುದು ನಮ್ಮ ಸ್ವಚ್ಛತೆಯ ಹಾಗೂ ನಮ್ಮ ಪಾರದರ್ಶಕತೆಯ ಸಂಕೇತ. ಅದೇ ರೀತಿ ಕೇಸರಿ ಶಾಂತಿಯ ಸಂದೇಶವನ್ನು ಸಾರ್ತಾ ಇತ್ತು. ಇವತ್ತು ಅದೇ ಕೇಸರಿ ಇವತ್ತು ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ. ಇನ್ನೆರಡು ಬಣ್ಣಗಳನ್ನು ಮರೆತಂಗಿದೆ. ಇವತ್ತು ಏನು ಅಧಿಕಾರ ನಡೆಸ್ತಾ ಇದ್ದಾರೆ ಅವರು ಇನ್ನೆರಡು ಬಣ್ಣಗಳನ್ನು ಮರೆತು ತಮ್ಮ ಕೇಸರಿಯಲ್ಲೇ ನಾವು ಮುಂದುವರಿತೀವಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ರಾಜ್ಯವನ್ನು ಮುನ್ನಡೆಸುವ ರೀತಿಯಲ್ಲಿ ಹೊರಡ್ತಾ ಇದ್ದಾರೆ. ಇದು ತುಂಬಾ ಆತಂಕಕಾರಿ ಬೆಳವಣಿಗೆ. ಜೊತೆಯಲ್ಲಿ ಸುಮಾರು 40 ವರ್ಷಗಳಿಂದ ನಾನು ಈ ಕರ್ನಾಟಕ ರಾಜ್ಯದ ಈ ಕೋಮು ಸಾಮರಸ್ಯದ ಬಗ್ಗೆ ನಾನು ತಿಳಿದಿದ್ದೀನಿ. ಅದರ ಬಗ್ಗೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯವರೇ ಆದ ಈ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಒಂದು ಮುಸ್ಲಿಂ ಸಮುದಾಯದ ಉದ್ಯಮಿಗಳ ಒಂದು ಸಮಾವೇಶದಲ್ಲಿ ಹೇಳಿದ್ದಾರೆ, ನನ್ನ ಕಷ್ಟಕಾಲದಲ್ಲಿ ನನ್ನನ್ನು ಕೈ ಎತ್ತಿ ಮೇಲೆ ನಡೆಸೋರು ಈ ಮುಸ್ಲಿಂ ಬಾಂಧವರು ಅಂತ ಅವರೇ ಅವ್ರ ಬಾಯಿಂದ ಹೇಳಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ಬಾಯಿಂದ ನಾವು ಕೇಳಿದೀವಿ, ಇದೇ ಜಿಲ್ಲೆಯಲ್ಲಿ ಕೇಳಿದೀವಿ. ಈ ಜಿಲ್ಲೆಯಲ್ಲಿ ಈ ವೋಟ್ ಬ್ಯಾಂಕ್ ರಾಜಕಾರಣ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಈ ಕೋಮು ಗಲಭೆಗಳು ಸ್ಟಾರ್ಟ್ ಆಗಿದೆ, ಅವರ ಬಾಯಲ್ಲಿ ನಾವು ಕೇಳಿದ್ವಿ. ಅದೇ ರಾಜ್ಯಾಧ್ಯಕ್ಷರು ಇವತ್ತು ಚಾಲ್ತಿಯಲ್ಲಿದ್ದಾರೆ, ಅವರು ಇದನ್ನೆಲ್ಲ ಗಮನಿಸ್ತಾರೆ. ಅವರಿಗೆ ಇಡೀ ರಾಜ್ಯದ ಮತ್ತು ಮೌನ ವಹಿಸಿದ್ದಾರೆ. ಇಡೀ ರಾಜ್ಯದ ಜವಾಬ್ದಾರಿ ಅವರ ಮೇಲೆ ಕೊಟ್ಟಿದೆ, ಕೇಂದ್ರ ಕೊಟ್ಟಿದೆ ಅವರ ರಾಷ್ಟ್ರೀಯ ಕಮಿಟಿ. ಅವರು ಯಾಕೆ ಮೌನಕ್ಕೆ ಜಾರಿದ್ದಾರೆ ಅನ್ನೋದು ನಮಗೆ ಈಗ ಸಂಶಯ ಮೂಡ್ತದೆ. ಒಂದು ನೀವು ಹೇಳಿದಾಗೆ ನೆನಪು ಮಾಡಿದ್ದ ವಿಚಾರ ಅದಕ್ಕಂತ ಹೇಳಿದ್ರೆ ಎಲ್ಲರೂ ನೋಡಿರ್ತಾರೆ, ವಾಟ್ಸ್ಆಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ. ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಮಂಗಳೂರು ಸಂಸದರು, ಬಿಜೆಪಿಯ ಹಿರಿಯ ನಾಯಕರು ಮುಸ್ಲಿಂ ಸಮುದಾಯದ ಸಭೆಯಲ್ಲಿ ಕುಳಿತುಕೊಂಡು ಮಾತನಾಡುವಂತದ್ದು. ನನ್ನ ಕಷ್ಟ ಕಾಲದಲ್ಲಿ ನನಗೆ ಕೈ ಎತ್ತಿ ಹಿಡಿದವರು ಮುಸ್ಲಿಂ ಸಮುದಾಯ ಅಂತ ಹೇಳಿದ್ರೆ ಅದು ನಮ್ಮ ಜಿಲ್ಲೆಯ ಮುಸ್ಲಿಮರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿದ್ದಾರೆ. ಅದರಲ್ಲೂ ಇವಾಗ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಮರ ಮೇಲೆ ಅನೇಕ ರೀತಿಯ ದಾಳಿಗಳು ನಡೀತಾ ಇದ್ದಾವೆ. ಆಮೇಲೆ ಮುಸ್ಲಿಮರು ಕೂಡ ಸುಮಾರು 40 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ನೋಡಿದಾಗ ಮುಸ್ಲಿಮರು ಕೂಡ ನಮ್ಮ ಬಹುಸಂಖ್ಯಾತ ಹಿಂದೂ ಸಮಾಜವನ್ನು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ರು. ಅವರನ್ನು ಇದೇ ಇವತ್ತು ಹಿಂದುತ್ವವಾದಿಗಳು ಏನಿದ್ದಾರೆ ಇವರು ಕೆಣಕಿ ಅವರ ಶಕ್ತಿ ಪ್ರದರ್ಶನಕ್ಕೆ ಇವರೇ ಅವರಿಗೆ ವೇದಿಕೆ ಮಾಡಿ ಕಲ್ಪಿಸಿದಂತಾಗಿದೆ ಇವಾಗ. ಯಾಕೆಂದ್ರೆ ಅವರು ಸುಮಾರು 40 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಇರ್ಬೋದು, ಇಡೀ ದೇಶದಲ್ಲಿ ಅವರು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಅವರ ಶಕ್ತಿ ಪ್ರದರ್ಶನ ಎಂದೂ ಕೂಡ ಮಾಡಿಲ್ಲ. ಅದಕ್ಕೆ ಮೂಲ ಕಾರಣಕರ್ತರೇ ಇವತ್ತು ಯಾರು ಹಿಂದುತ್ವವನ್ನು ಪ್ರತಿಪಾದಿಸ್ತಾರೆ ಅವರೇ ಕಾರಣಕರ್ತರು ಅಂತ ನಾನು ಭಾವಿಸಿದ್ದೇನೆ. ಈಗ ಈಗ ಒಬ್ಬ ರೈತನಾಗಿ ಜೊತೆಗೆ ಒಬ್ಬ ರೈತ ಸಂಘಟನೆಯ ಮುಖಂಡನಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಒಂದು ಬಾರಿ ದೊಡ್ಡ ಏನು ಅಭಿಯಾನ ಅಂತ ಆರಂಭಿಸಿದಾರಲ್ಲ, ಏನು ಎಲ್ಲಿ ವ್ಯಾಪಾರ ಮಾಡಬೇಕು, ಎಲ್ಲಿ ವ್ಯಾಪಾರ ಮಾಡಬಾರದು, ಏನನ್ನು ಯಾರಲ್ಲಿ ಖರೀದಿಸಬೇಕು, ಮಾವಿನ ಹಣ್ಣು ಯಾರ ಹತ್ರ ಖರೀದಿಸಬೇಕು, ಮಾವಿನಕಾಯಿ ಯಾರ ಹತ್ರ ಖರೀದಿಸಬೇಕು, ಯಾರಿಗೆ ಮಾರಾಟ ಮಾಡಬೇಕು. ಒಬ್ಬ ರೈತನಾಗಿ ಮತ್ತು ಒಬ್ಬ ರೈತ ಸಂಘಟನೆಯ ಮುಖಂಡನಾಗಿ ನೀವು ನಾನು ಹೇಳಕ್ಕೆ ಬಯಸುವುದು, ಹಿಂದೂ ವ್ಯಾಪಾರಿಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಮುಸ್ಲಿಂ ವ್ಯಾಪಾರಸ್ಥರಿದ್ದಾರೆ, ಕ್ರೈಸ್ತ ವ್ಯಾಪಾರಿಗಳು ಇದ್ದಾರೆ. ಹೌದು, ಎಲ್ಲ ಕ್ರೈಸ್ತರು ಇದ್ದಾರೆ. ಅದರಲ್ಲಿ ಜಾತಿ ಧರ್ಮದ ಬರುವುದು ಜೈನ ವ್ಯಾಪಾರಿಗಳಿದ್ದಾರೆ. ಆಮೇಲೆ ಕೃಷಿ ಸಮುದಾಯದಲ್ಲೂ ಎಲ್ಲಾ ವರ್ಗದವರು ಸೇರಿ ಮಾಡುವಂತ ಇದು ಕೃಷಿ ಸಮುದಾಯ. ಇದರಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡುವವರು ಮುಸ್ಲಿಂ ಸಮುದಾಯದವರೇ ಆಗಿರ್ತಾರೆ. ಮೂಲ ಬಂಡವಾಳಗಳಿರ್ಬೋದು, ಬೇರೆ ಹಿಂದೂ ಸಮುದಾಯದವರು ಅಂತ ಕಠಿಣವಾದ ವ್ಯವಹಾರಗಳಿಗೆ 5 ರೂಪಾಯಿ 10 ರೂಪಾಯಿ ಲಾಭಕ್ಕಾಗಿ ವ್ಯಾಪಾರ ಮಾಡಕ್ಕೆ ಹೋಗುವಂತ ಹಿಂದೂ ಸಮುದಾಯದ ವ್ಯಾಪಾರಿಗಳಿಲ್ಲ. ಮುಸ್ಲಿಮರು ಅವರಿಗೆ 5 ರೂಪಾಯಿ ಸಿಕ್ಕಿದ್ರು ಅವರು ಮನೆ ಬಾಗಿಲಿಗೆ ಬಂದು ತಗೊಂಡು ಹೋಗ್ತಾರೆ. ಹೆಚ್ಚಿನ ನಿಕಟ ಸಂಪರ್ಕ. ನಾವು ಕರಾವಳಿಯ ಮಟ್ಟಿಗೆ ಹೇಳೋದಿದ್ರೆ ಅವರನ್ನು ನಾವು ಬ್ಯಾರಿಗಳು ಬ್ಯಾರದಾಯೇ ಬ್ಯಾರಿ, ಬ್ಯಾರಿ ಪಂಡ ಬ್ಯಾರದಾಯಿ ಅನ್ನೋದೊಂದು ಮಾತಿದೆ. ಅಂದ್ರೆ ಬ್ಯಾರಿ ಅಂತ ಹೇಳಿದ್ರೆ ವ್ಯಾಪಾರ ಮಾಡುವವನು. ಅವ ಒಬ್ಬ ರೈತ ಬೆಳೆದ ಅವನು ಬಿಸಾಗುವಂತ ಐಟಮ್ ಇದ್ರು ಅವನು ಅದಕ್ಕೆ ಏನೋ ಒಂದು ಬೆಲೆ ಕಟ್ಟಿ ತಗೊಂಡು ಹೋಗ್ತಾನೆ. ಅದೇ ಬೇರೆ ಸಮುದಾಯದ ಒಬ್ಬ ವ್ಯಾಪಾರಸ್ಥನ ಕೇಳಿ ಅವನಿಗೆ ಒಳ್ಳೆ ಮಾಲ್ ಇದ್ರೆ ಮಾತ್ರ ತಗೊಂಡು ಹೋಗ್ತಾನೆ. ರೈತನ ಪೂರ್ತಿ ಅವನು ಏನು ಬೆಳೀತಾನೆ ರೈತ, ಅದು ಕಳಪೆ ಇರ್ಬೋದು, ಅದಕ್ಕೆ ಸರಿಯಾದ ಬೆಲೆ ಕಟ್ಟಿ ಅದನ್ನು ಒತ್ಕೊಂಡು ಹೋಗುವಂತ ಯಾವ್ದಾದ್ರು ಒಂದು ಸಮುದಾಯ ಇದ್ರೆ ಅದು ಬ್ಯಾರಿ ಸಮುದಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ರೈತರಿಗೂ ಅವ್ರಿಗೂ ಅವಿನಾಭಾವ ಸಂಬಂಧ ಇದೆ. ಆಮೇಲೆ ಇನ್ನೊಂದು, ಹಿಂದೂ ಸಮುದಾಯದ ಒಬ್ಬ ಕಷ್ಟದಲ್ಲಿರುವ ಬಡ ವರ್ಗ, ಮಧ್ಯಮ ವರ್ಗದ ಒಬ್ಬ ಜೀವನ ನಡೆಸುವಂಥವರಿಗೆ ಕಷ್ಟಕಾಲದಲ್ಲಿ ಎಲ್ಲ ಸಾಲ ರೂಪದಲ್ಲಿ ಯಾವ್ದಾದ್ರು ಒಂದು ದಿನಸಿ ಸಾಮಾನುಗಳು ಕೊಡ್ಬೇಕಂದ್ರೆ ಅವ್ನು ಮುಸ್ಲಿಮೇ ಆಗಬೇಕು, ಹಿಂದೂ ಯಾರಿಗೂ ಕೊಡಕ್ಕೆ ರೆಡಿ ಇಲ್ಲ. ನಾವು ನೋಡ್ತಾ ಇದೀವಲ್ಲ ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನು ನಾವು ನೋಡಿದೆ. ಅದರಿಂದಾಗಿ ಇಲ್ಲಿ ಸಮುದಾಯವನ್ನು ಎಳೆದು ತರೋದು ತಪ್ಪು. ಇದು ಹಾಗಾದ್ರೆ ಈಗ ನೀವು ಪ್ರೇಮನಾಥ್ ಶೆಟ್ಟಿ ಅವರು ನೀವು ಹೇಳುವಂಥದ್ದು ರೈತನಾಗಿ ಮತ್ತು ರೈತ ಮುಖಂಡನಾಗಿ ನಾನು ಮತ್ತೆ ಅದನ್ನೇ ಪ್ರಶ್ನೆ ಮಾಡುವಂಥದ್ದು. ಈಗ ಬೆಳೆಗಾರರು ಎಲ್ಲ ಸಮುದಾಯದಲ್ಲೂ ಇದ್ದಾರೆ, ಮಾರಾಟ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಸಮುದಾಯದವರು ಸ್ವಲ್ಪ ಅದರಲ್ಲಿ ಮೆಜಾರಿಟಿ ಇರಬಹುದು. ಸೊ ಹಾಗಾದ್ರೆ ಅದರಲ್ಲಿ
ನಾವು ಯಾವುದೇ ತಾರತಮ್ಯ ಅವನಿಂದ ತಗೊಳ್ಬೇಕು, ಇವನಿಂದ ತಗೊಳ್ಬೇಕು, ಇವನಿಗೆ ಮಾತ್ರ ಮಾರಾಟ ಮಾಡಬೇಕು ಅನ್ನೋದು ಸಂಹಿತ ಅಲ್ಲ ಅಂತ ಹೇಳುದು ನೀವು? ಅದು ಸರಿಯಾದ ಇದು ಅಲ್ಲ, ನೀತಿ ಅಲ್ಲ ಅದು. ಯಾಕೆಂದ್ರೆ ಎಲ್ಲಾ ಸಮುದಾಯದವರು ಸಹಬಾಳ್ವೆಯಿಂದ, ಅದೇ ಏನು ಕುವೆಂಪು ಅವರು ಹೇಳಿದಂಗೆ, ಇದು ಶಾಂತಿಯ ತೋಟವಾಗಿ ಸರ್ವಧರ್ಮದ ಶಾಂತಿಯ ತೋಟವಾದಂತ ಇದರಲ್ಲಿ ನಾವು ಅದನ್ನು ಕಲಕಿ ಅದರಲ್ಲಿ ನಾವು ಏನು ವಿಭಾಗ ಮಾಡಕ್ಕೆ ಹೊರಟಿದ್ದೀವಿ, ಅದು ಸರಿಯಾದ ನೀತಿ ಅಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರಶ್ನಿಸುವ ಹಕ್ಕಿದೆ. ಅವನು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಅವನು ದಲಿತ ಇರಲಿ, ಯಾರೇ ಇರಲಿ, ಸಂವಿಧಾನದಲ್ಲಿ ಒಬ್ಬ ನಾಗರಿಕನಾಗಿ ಒಂದು ಆಡಳಿತ ಪಕ್ಷದಲ್ಲಿ ನ್ಯೂನ್ಯತೆಗಳು ಬಂದಾಗ ಅದನ್ನು ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇರ್ತದೆ. ಅದನ್ನು ನೀನು ಪ್ರಶ್ನೆನೇ ಮಾಡಬಾರ್ದು. ನೀನು ಪ್ರಶ್ನೆ ಮಾಡಿದ ಕೂಡಲೇ ನೀನು ದೇಶ ವಿರೋಧಿ ಆಗ್ತಿ, ಅದು ಅನ್ನೋದು ತಪ್ಪದು. ಯಾಕೆಂದ್ರೆ ಜನರಿಂದ ಆರಿಸಿದಂತ ಸರ್ಕಾರ, ಅದು ಪ್ರಜಾಪ್ರಭುತ್ವ ಸರ್ಕಾರ ನಡೀತಾ ಇರೋದಿಲ್ಲಿ. ಎಸ್, ಈಗ ಒಂದು ಸಮುದಾಯದವರ ಜೊತೆಗೆ ಮಾತ್ರ ಒಂದು ಸಮುದಾಯದವರು ವ್ಯವಹಾರ ಮಾತ್ರ ಮಾಡೋದು. ಆಯ್ತು, ಈಗ ಇವರೆಲ್ಲ ಕರೆ ಕೊಡ್ತಾ ಇದ್ದಾರಲ್ಲ, ಹಿಂದೂ ಸಮುದಾಯದವರೆಲ್ಲ ಹೋಗಿ ಹಿಂದೂ ಸಮುದಾಯದವರು ಬೆಳೆದದನ್ನು ಮಾತ್ರ ತಗೊಳ್ಳೋದು, ಮತ್ತೆ ಅವರು ತಂದದನ್ನು ಮಾತ್ರ ಮಾರಾಟ ಮಾಡೋದು. ಒಬ್ಬ ರೈತರಿಗೆ ಈ ರೀತಿ ಇರಲಿಕ್ಕೆ ಅಥವಾ ಈ ರೀತಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯತೆ ಇದೆ, ಫಿಸಿಕಲಿ ಸಾಧ್ಯವಾ? ಸಾಧ್ಯತೆ ಇಲ್ಲ. ಅದರ ಜೊತೆಯಲ್ಲಿ ಈ ರಾಜ್ಯದ ಆರ್ಥಿಕ ಸ್ಥಿತಿ ಕೂಡ ಕುಸಿಯುತ್ತದೆ. ಯಾಕಂದ್ರೆ ಅವರು ಕೂಡ ತೆರಿಗೆ ಕಟ್ತಾರೆ. ಈ ದೇಶದ ಆರ್ಥಿಕತೆಗೆ ಅವರು ಸಹಕಾರನೂ ಇದೆ, ಎಲ್ಲಾ ಸಮುದಾಯದ ಸಹಕಾರ ಇದೆ. ಬರೇ ಹಿಂದೂ ಸಮುದಾಯದಿಂದ ಮಾತ್ರ ಈ ಆರ್ಥಿಕತೆ ಬೆಳವಣಿಗೆ ಆಗಲ್ಲ, ಎಲ್ಲಾ ಸಮುದಾಯರ ಕೊಡುಗೆ ಇದೆ ಈ ದೇಶದ ಆರ್ಥಿಕತೆ ಸ್ಥಿರತೆಗೆ. ಅದರಿಂದಾಗಿ ಇದರಲ್ಲಿ ನಾವು ಅವನು ವಿಭಾಗ ಮಾಡುವಂಥದ್ದು, ಈ ಕೋಮು ಗಲಭೆ ಸೃಷ್ಟಿಸಲಿಕ್ಕೆ ನಾವೇ ಕಾರಣಕರ್ತರಾಗುವುದು, ನಿಜವಾಗ್ಲೂ ನಾವು ಬಹುಸಂಖ್ಯಾತರಾಗಿ ನಾವು ನಡ್ಕೊಳ್ಳುವ ರೀತಿ ಸರಿ ಇಲ್ಲ ಅಂತ ನನ್ನ ಭಾವನೆ. ಎಸ್, ಬಹುಸಂಖ್ಯಾತರಾಗಿ ಒಂದಷ್ಟು ನಮಗೆ ಜವಾಬ್ದಾರಿ ಇದೆ. ನಾವು ಈ ದೇಶದ ದೊಡ್ಡಣ್ಣ ಸ್ಥಾನದಲ್ಲಿ ನಿಂತಂತವರು ಅನ್ಯ ಸಮುದಾಯವನ್ನು ನಾವು ಒಟ್ಟುಗೂಡಿಸಿಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು ಹೊರತು ಇಂತಹ ಕೋಮು ಗಲಭೆ ಸೃಷ್ಟಿಸುವುದು ನಿಜವಾಗ್ಲೂ ಇದು ಶೋಭೆ ತರುವಂತದ್ದಲ್ಲ. ಎಸ್, ಪ್ರೇಮನಾಥ್ ಅವರೇ, ಈ ನಡುವೆ ನಮ್ಮ ಜೊತೆಗೆ ಫ್ರಾಂಕ್ಲಿನ್ ಮೊಂತೇರೊ ಅವರು, ಮಂಗಳೂರಿನ ಹಿರಿಯ ಸಾಮಾಜಿಕ ಕಾರ್ಯಕರ್ತರು, ನೇರ ಸಂಪರ್ಕದಲ್ಲಿದ್ದಾರೆ. ಫ್ರಾಂಕ್ಲಿನ್ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಒಟ್ಟಾರೆ ಕರ್ನಾಟಕದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ನಡೀತಾ ಇರುವಂಥ ಬೆಳವಣಿಗೆಗಳು, ಪರ್ಟಿಕ್ಯುಲರ್ಲಿ ನೇರವಾಗಿ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಧ್ರುವೀಕರಣ ಏನಾಗ್ತಾ ಇದೆ ಅಲ್ವಾ? ಊಟ, ತಿಂಡಿ, ವ್ಯಾಪಾರ, ಶಾಲೆ, ಆಮೇಲೆ ಮದುವೆ, ಎಲ್ಲ ವಿಚಾರಗಳಲ್ಲೂ ಕೂಡ. ಎಸ್, ನೀವು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ, ನಿಮ್ಮ ಅಬ್ಸರ್ವೇಷನ್? ಎಸ್, ಮೊಂತೇರೊ ಅವರೇ. ನೋಡಿ, ನಾನು ಫಸ್ಟ್ ಹೇಳೋದು ಹಿಜಾಬ್ ಬಗ್ಗೆ ಹೇಳೋದಿದ್ರೆ, ಶಾಲೆಯ ಸಮವಸ್ತ್ರಕ್ಕೂ ಹಿಜಾಬ್ ವಿಷಯದಲ್ಲೂ ಏನು ನ್ಯಾಯಾಲಯ ಅಥವಾ ಕಾನೂನು ಒಂದಿದೆ, ಅದನ್ನ ಎಲ್ಲರೂ ಪಾಲನೆ ಮಾಡ್ಬೇಕು. ಅದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ನಾನು, ಅದು ಮುಸ್ಲಿಮರಾಗ್ಲಿ ಕ್ರೈಸ್ತರಾಗ್ಲಿ ಎಲ್ರಿಗೂ ಒಂದೇ ಸಮವಸ್ತ್ರ ಅಂತ ಯಾವ ಸ್ಕೂಲಲ್ಲಿ ಇದೆಯಲ್ಲ ಅಲ್ಲಿ ಅದು ಪಾಲನೆ ಮಾಡಬೇಕು. ಸಮವಸ್ತ್ರದಿರುವಲ್ಲಿ ಅವರ ಶಾಲೆಯ ಸಮವಸ್ತ್ರ ಹೇಗಿದೆ ಅದು ಇರ್ಲಿ, ಅದು ತೊಂದರೆ ಇಲ್ಲ, ಅವರಿಗೆ ಬಿಟ್ಟದ್ದು. ಆದ್ರೆ ಒಮ್ಮೆ ನ್ಯಾಯಾಲಯ ಹೇಳಿದ ಮೇಲೆ ಅದು ನ್ಯಾಯಾಲಯಕ್ಕೆ ನಾವು ತಲೆ ಬಾಗ್ಲೇಬೇಕು ಅಂತ ಹೇಳಿ ನ್ಯಾಯಾಲಯದ ಆದೇಶಗಳು ಬಹಳ ಬೇರೆ ಆದೇಶಗಳಿದೆ, ಆದ್ರೆ ಅದೆಷ್ಟು ಪಾಲನೆ ಆಗಿದೆ ಅದು ಕೂಡ ನೋಡ್ಬೇಕು ನಾವು. ಈಗ ರಾತ್ರಿ ಹೊತ್ತಿನಲ್ಲಿ ಪಟಾಕಿ ಬಿಡಬಾರ್ದು ಅಂತ ಇದೆ 10 ಗಂಟೆ ನಂತರ. ರಾತ್ರಿ ಹೊತ್ತಲ್ಲಿ ಲೌಡ್ ಸ್ಪೀಕರ್ ಇಡಬಾರ್ದು ಅಂತ ಇದೆ. ಡಿಜೆ ಆಗ್ತದೆ, ಇಡೀ ರಾತ್ರಿ ಯಕ್ಷಗಾನ ಆಗ್ತದೆ. ಈಗ ಯಕ್ಷಗಾನಕ್ಕೆ ನಮ್ದು ವಿರೋಧ ಇಲ್ಲ, ಆದ್ರೆ ಯಕ್ಷಗಾನ ನಡೆಯುವುದು ಇಲ್ಲಿ ಒಂದು ಕ್ರೀಡಾಂಗಣದೊಳಗೆ, ಸಣ್ಣ ಬಯಲಿನೊಳಗೆ. ಆದ್ರೆ ಅದ್ರ ಧ್ವನಿ ಬರ್ದಾಗ ಇಡೀ ಪರಿಸರದಲ್ಲಿ ಇಡ್ತಾರಲ್ಲ, ರಾತ್ರಿ ಇಡೀ ಮಹಿಷಾಸುರ ಸಿಡಿಮದ್ದು ಹೊಡಿತಾರೆ. ನಾನು ಕೇಳೋದು ಅದು ಕೂಡ ಪಾಲನೆ ಆಗ್ಬೇಕಲ್ಲ. ಸೊ ನಾನು ಹಿಜಾಬ್ ಅನ್ನು ಸಪೋರ್ಟ್ ಮಾಡೋದು ಅಥವಾ ಅಗೇನ್ಸ್ಟ್ ಮಾಡೋ ವಿಷಯ ಅಲ್ಲ. ನಾನು ಹೇಳೋದು ನ್ಯಾಯಾಲಯದ ನೀವು ಏನು ನಿರ್ದೇಶನಗಳು ಅಥವಾ ಆದೇಶಗಳು ಏನಿದೆ ಅದು ಎಲ್ಲ ಪಾಲನೆ ಆಗ. ಈಗ ವಾಹನಗಳಿಗೆ ಸಂಬಂಧಿಸಿದ ಹಲವಾರು ನಿರ್ದೇಶನಗಳನ್ನು ಹೈಕೋರ್ಟ್ ಕೊಟ್ಟಿದೆ. ಇಷ್ಟೇ ಪ್ರಕಾಶಿತವಾದ ಬಲ್ಬ್ಗಳನ್ನು ಹಾಕ್ಬೇಕು, ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ಅಂತ ಇದೆ. ಹೈಲೈಟ್ ಬಲ್ಬ್, LED ಬಲ್ಬ್ ಹಾಕ್ಬಾರ್ದು ಅಂತ ಇದೆ. ಯಾರು ಕಾನೂನು ಕ್ರಮ ಕೈಗೊಂಡಿದ್ದಾರೆ? ಫ್ಲೆಕ್ಸ್ ಹಾಕ್ಬಾರ್ದು ಅಂತಿದೆ, ಯಾರು ಫ್ಲೆಕ್ಸ್ ಹಾಕದಿದ್ದಾರೆ? ಯಾರಾದ್ರು ನಮ್ಮಲ್ಲಿ ಮಂಗಳೂರಿನ ನಗರದ ಶಾಸಕರು ಅಂತ ಅವರಿಗೆ ಹುಚ್ಚಿಡಿದಾಗ ಆಗ್ತಾ ಇದ್ದಾರೆ. ಅವರ ಹಿಂಬಾಲಕರದ್ದು, ಕಾರ್ಪೊರೇಟರ್ಗಳದೆಲ್ಲ, ಮೇಯರ್ಗಳದೆಲ್ಲ ಯಾಕೆ ಹಾಕ್ಬೇಕು? ಹಾಗಾದ್ರೆ ಅಲ್ಲಿ ಹೈಕೋರ್ಟ್ ಕಾನೂನು ಅನ್ವಯ ಆಗುದಿಲ್ವಾ? ನಾವು ಹಿಜಾಬಿನ ಬಗ್ಗೆ ಖಾಲಿ ಹಿಜಾಬಿಗೆ ಅಂತ ನಾನು ಮಾಡೋದಲ್ಲ, ಬಟ್ ಶಾಲಾ ಸಮವಸ್ತ್ರ ಇರ್ಬೇಕು ಅಂತ
ಈ ಹೈಕೋರ್ಟ್ ಪಾಲನೆಯನ್ನ ಹೇಳಿಕೊಂಡು ಒಂದೇ ಸಮುದಾಯ ಅಥವಾ ಒಂದೇ ವಿಷಯಕ್ಕಾಗಿ ಹೋರಾಟ ಮಾಡೋದು ಸರಿಯಲ್ಲ. ಈಗ ಎರಡನೇದಾಗಿ ಮತ್ತೆ ಇವರ ಹಲಾಲ್ ಮತ್ತೆ ಎಂತ ಇನ್ನೊಂದು ಜಟ್ಕ ಪುಡ್ಕ ಅದೆಲ್ಲ ಉಂಟಲ್ಲ, ಇದೆಲ್ಲ ಬೇಡದ ಕೆಲಸಗಳಿದೆಲ್ಲ. ನಾನು ಕೇಳ್ತೇನೆ, ಈಗ ಇಷ್ಟು ವರ್ಷ ಹಲಾಲ್ ಮಾಂಸ ತಿಂದ್ರೆ ಹಲಾಲ್ ಅಂತ ಹೇಳಿದ್ರೆ ಅದು ಏನಲ್ಲ, ನಮ್ಗೆ ಹೇಳಿದ ಪ್ರಕಾರ ಅದು ಪ್ರಾರ್ಥನೆ. ಹೌದು, ಪ್ರಾರ್ಥನೆ ಮಾಡಿದ ತಕ್ಷಣ ಈಗ ನಮ್ಗೆ ಸತ್ಯನಾರಾಯಣ ಪೂಜೆ ಪ್ರಸಾದ ಅದು ಕೊಡ್ತಾರೆ. ಇದು ಸತ್ಯನಾರಾಯಣ ಪೂಜೆ ಪ್ರಸಾದ ನಮ್ಗೆ ಗೊತ್ತಿದೆ, ನಾವು ತಿಂತೇವೆ. ಏನಾಗ್ತದೆ, ನಾವೇನು ಸಾಯ್ತೇವ? ಇಲ್ಲಲ್ಲ, ಇಲ್ಲಲ್ಲ. ವಿಶ್ವಸಕ್ಕೆ ನಾನು ಹೋಗ್ತೇನೆ, ಶಾರದೋತ್ಸವಕ್ಕೆ ಹೋಗ್ತೇನೆ, ಎಲ್ಲ ಕಡೆಗೆ ಹೋಗ್ತೇನೆ. ಅಲ್ಲಿ ನಾವು ಪ್ರಸಾದ ತಿಂತೇವೆ, ನಾವೇ ಸಾಯ್ತೇವ. ಈಗ ಹಲಾಲ್ ಮಾಂಸವೇ ಕಟ್ ಮಾಡಿದ್ರೆ ಅದ್ರಲ್ಲಿ ಏನಾಗ್ಬೇಕು? ಈಗ ನಾವು ಯಾವ್ದು ಮಾಂಸ ತಿನ್ನುತ್ತಿಲ್ಲ ಅದನ್ನು ನಾವು ತರ್ದಿಲ್ಲ, ಅದೇ ಆಯ್ತು. ಈಗ ಗೋಮಾಂಸ, ಸರಿ, ಗೋಮಾಂಸ ತಿನ್ಬಾರ್ದು, ತಿನ್ಬಾರ್ದು ಅಂತಲ್ಲ, ನಾವು ತಿನ್ನೋದಿಲ್ಲ, ಅದು ಸರಿ, ಅದು ನಮ್ಗೆ ಬೇಡ. ಅಲ್ಲಿ ಇಷ್ಟು ಅಂಗಡಿಗಳಲ್ಲಿ ಇವತ್ತು ಶಾರ್ಮ ತಿಂತಾರಲ್ಲ, ಈಗ ನೀವು ಬೇರೆ ಏನ್ ಬೇಡ, ಇಷ್ಟು ಶಾರ್ಮ ಅಂಗಡಿ ಅಂತ ಇದೆಯಲ್ಲ, ಅದು ಇರೋದು ಯಾರ್ದು? ಎಲ್ಲದು ಮುಸಲ್ಮಾನ್ಸ್ ಅಲ್ವಾ, ಇರುವ ಗಿರಾಕಿಗಳು ಯಾರು? ಅಲ್ಲಿ ಇವರು ಹಲಾಲ್ ಮಾಡಿದಲ್ವಾ ಅಲ್ಲಿ ಯೂಸ್ ಮಾಡುದು ಚಿಕನ್? ಅಲ್ಲಿ ಅದು ಅನ್ವಯ ಆಗುದಿಲ್ವಾ? ಇನ್ನೊಂದು ವಿಷಯ, ಹಿಂದೂಗಳ ಜಾತ್ರೆ, ಮುಸಲ್ಮಾನರ ಜಾತ್ರೆ, ಕ್ರೈಸ್ತರ ಜಾತ್ರೆ ಅಂತ ಹೇಳಿ ನಾನು ಕೇಳುದು, ಸಾರ್ವಜನಿಕ ರಸ್ತೆಯಲ್ಲಿ ಏಲಂ ಹಾಕೋದು ಗ್ರಾಮ ಪಂಚಾಯತ್ಗೆ ಬಿಟ್ಟ ವಿಷಯ ಅಥವಾ ನಗರ ಪಾಲಿಕೆ ಬಿಟ್ಟ ವಿಷಯ. ಅದು ಒಂದು ವೇಳೆ ಒಂದು ಚರ್ಚಿದ ಮಸೀದಿದ ದೇವಸ್ಥಾನದ ಜಾಗ ಆದ್ರೆ ಅದು ಏಲಂ ಹಾಕುವಾಗ ಅದು ಸರಿ. ಆದ್ರೆ ರಸ್ತೆಯಲ್ಲಿ ಅವ್ರ ವ್ಯಾಪಾರ ಮಾಡೋದು ಇವ್ರ ವ್ಯಾಪಾರ ಮಾಡೋದು ನಾನು ಅದು ಒಪ್ಪುದೇ ಇಲ್ಲ. ನೋಡಿ, ಈ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ ಒಂದು ಮಾತು ನಮಗೆ ಬರ್ತದೆ. ಅವ್ರು ಹೇಳಿದ್ರು, ನಾವು ಜೋಡಿಸುವವರಾಗ್ಬೇಕು, ನಾವು ವಿಭಜಿಸುವವರಾಗಬಾರ್ದು ಅಂತ ಹೇಳಿದ್ರು. ನಾವು ಜೋಡಿಸುವವರಾಗಬೇಕು, ಜೋಡ್ಲಿಕ್ಕೆ ವಸ್ತು ಪೋಡ್ಲಿಕ್ಕೆ ನೈ ಅಂತ ಹೇಳಿದ್ರು ಅವರು. ವಾಜಪೇಯಿ ಅವರು ಹೇಳಿದಂತ ಮಾತು. ಹೌದು, ಅವ್ರು ಹೇಳಿದ್ರು ನಾವು ಜೋಡಿಸುವ ವ್ಯಕ್ತಿಗಳಾಗ್ಬೇಕು, ಜೋಡಿಸುವಂತ ಪಕ್ಷ ಆಗ್ಬೇಕು, ನಾವು ಒಡೆಯುವ ಪಕ್ಷ ಆಗ್ಬಾರ್ದು ಅಂತ, ವಿಭಜಿಸುವವರಾಗಬಾರ್ದು ಅಂತ ಹೇಳಿದ್ರು. ಆದ್ರೆ ಈಗ ಮಂತೇರವರೇ ಈಗ ವಿಷಯ ನೋಡಿ, ಮೊನ್ನೆ ಕಲ್ಲಂಗಡಿಯನ್ನು ನಾನು ಕೇಳಿದ, ಅದೇ ಅದು ವಿಕೃತರಿ, ಅದೆಲ್ಲ ವಿಕೃತ. ನಾನು ನೇರ ಹೇಳ್ತೇನೆ, ಯಾವನು ಆ ಪ್ರಮೋದ್ ಮುತಾಲಿಕ್ ಯಾರು ಅವನು? ಅವನಿಂತ ಯಾರಿಗೆ ಅದೀಗ ಯಾಕೆ ಅವರು ಯಾಕೆ ಅದನ್ನು ಸಪೋರ್ಟ್ ಮಾಡ್ತಾರೆ? ಅದನ್ನು ವಿರೋಧ ಮಾಡ್ಬೇಕು. ಅವನು ಹೇಳ್ತಾನೆ ಕಲ್ಲಂಗಡಿ ಹಣ್ಣಮ್ಮ, ಅವನು ಏನ್ ತಪ್ಪು ಮಾಡಿದ್ದಾನೆ? ಕಲ್ಲಂಗಡಿ ಹಣ್ಣು ಮಾರಬಾರ್ದು ಅಂತ ಹೇಳಿದ್ರೆ, ಒಂದು ವೇಳೆ ಅವನ ಮೇಲೆ ಏನಾದ್ರು ಆರೋಪ ಆಗಿದ್ರೆ ನೀವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ, ಪೊಲೀಸ್ ಇಲಾಖೆ ಕಡೆಯಿಂದ ಅವರಿಗೆ ಇದು ಮಾಡ್ತೀವಿ. ಒಂದು ರೈತ, ಹೊಟ್ಟೆ ವ್ಯಾಪಾರಿ, ಅವರ ಹೊಟ್ಟೆ ಮಾಡೋದು ಸರಿ ಅಲ್ಲ. ಅದು ಇದು ನೋಡಿ, ಇದು ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ನೋಡಿ, ಇವತ್ತು ಬಾಂಬೆಯಿಂದ ಒಂದು 3-4 ಮಂದಿ ವಕೀಲರು, ನಮ್ಮ ಬೆಸ್ಟ್ ಫ್ರೆಂಡ್ಸ್, ಬಾಂಬೆ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ನಿಮ್ ಕರ್ನಾಟಕದ ಕತೆ ಮುಗಿತಾ ಇದೆ, ನೀವ್ ಏನ್ ಮಾಡ್ತಾ ಇದ್ದೀರಿ ಮಂಗಳೂರಲ್ಲಿ ಅಂತ. ಕರ್ನಾಟಕದ ಬಗ್ಗೆ ನೆಗೆಟಿವ್ ವಾತಾವರಣ ಬರ್ತಾ ಇದೆ ಇಡೀ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ, ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಒಂದು ಟೈಮಲ್ಲಿ ಪಪ್ಪಿದು ಗಲಾಟೆ ಆಯ್ತು, ಆಮೇಲೆ ಈ ಜಡ್ಜ್ ಇದು ಆ ಟೈಮಲ್ಲಿ ಎಲ್ಲ ನೆಗೆಟಿವ್ ಆಯ್ತು, ಎಲ್ಲ ಇಂಡಸ್ಟ್ರಿಗಳು ವಾಪಸ್ ಹೋದ್ವು. ಈಗಲೂ ಹಾಗೆ ಆಗ್ತಾ ಇದೆ. ಇದರಿಂದ ತೊಂದರೆ ಯಾರಿಗೆ? ತೊಂದರೆ ಯಾರಿಗೆ ಹೇಳಿ? ನಮ್ಮ ಇಲ್ಲಿನ ಯುವಜನ ನಮ್ಮ ವಿದ್ಯಾರ್ಥಿಗಳಿಗೆ. ಹೌದು, ನಾಳೆ ಉದ್ಯೋಗ ಅರ್ಜಿಕೊಂಡು ಅವ್ರು ಎಲ್ಲ ಗಲ್ಫ್, ಹೈದರಾಬಾದ್, ಬಾಂಬೆಗೆ ಹೋಗ್ಬೇಕು. ಅಲ್ಲಿ ಹೋದಾಗ ಅಲ್ಲಿಯ ಪರಿಸ್ಥಿತಿ, ಅಲ್ಲಿಯ ಏನವರ ಸ್ನೇಹಿತರ ಸಂಘ, ಅದರಿಂದ ಅವ್ರು ಹಾಳಾಗ್ತಾರೆ. ನಾವ್ ಹೇಳ್ತೇವೆ ಈ ಡ್ರಗ್ಸ್ ಸಂಸ್ಕೃತಿ ಇವತ್ತು ಹೇಗೆ ವ್ಯಾಪಕ ಆಗ್ತದೆ ಹೇಳಿ. ಇವತ್ತು ಈ ಪಿಜಿಗಳು ನಡೆಸ್ತಾರಲ್ಲ, ಈ ಪಿಜಿಗಳಲ್ಲಿ ಏನೇನ್ ನಡೀತಾ ಇದೆ ಗೊತ್ತಾ? ಇದು ಮುಂತೇರವ್ರೆ ನಿಮ್ಮ ಇನ್ನೊಂದು, ಈಗ ಮೊನ್ನೆ ದಿವಸ ಕಲ್ಲಂಗಡಿ ವ್ಯಾಪಾರ ಮಾಡ್ತವನನ್ನು ಬಡದು ಕಲ್ಲಂಗಡಿ ಎಲ್ಲ ನೆಲಕ್ಕೆ ಬಡದಾಕಿದರು. ಆದ್ರೆ ಅದೇ ದೇವಸ್ಥಾನದ ಅರ್ಚಕರು ಮತ್ತು ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳಿದ್ರು, ನಾವು ಖಾಸಗಿ ಟ್ರಸ್ಟ್ ಮೂಲಕ ನಡೀತಾ ಇರುವಂತ ದೇವಸ್ಥಾನ, ನಾವು ಯಾರು ಕೂಡ ಈ ರೀತಿ ಮಾಡಬೇಕು ಅಥವಾ ಈ ರೀತಿಯ ಪೋಸ್ಟರ್ ಯಾವುದನ್ನೂ ನಾವು ಮಾಡಲಿಲ್ಲ. ನಾವು ಇಲ್ಲಿ ಶತಮಾನಗಳ ಕಾಲದಿಂದ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೇವೆ. ಮತ್ತೆ ಅವರು ಮೊನ್ನೆ ಹೇಳಿದ ಮಾತು ನಿನ್ನೆ ಅದಕ್ಕೆ ಸಾಕ್ಷಿ ಕೂಡ ಆಯ್ತು. ಆ ಪ್ರದೇಶದ ಮುಸಲ್ಮಾನ್ ಮುಖಂಡರು, ಸಾರ್ವಜನಿಕರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಬಂದರು. ಇದು ಏನು ಜನರ ಮನಸ್ಸಿನಲ್ಲಿ ನಾವು ಇನ್ನೂ ಕೂಡ ಸೌಹಾರ್ದವಾದ ಒಂದು ಶಾಂತಿಯ ನೆಮ್ಮದಿಯ ಬದುಕನ್ನು ಬಯಸ್ತಾ ಇದ್ದೇವೆ. ಆದರೆ
ಯಾರೋ ಕೆಲವು 1% ಅಥವಾ ಅದಕ್ಕಿಂತಲೂ ಕಡಿಮೆ ಪರ್ಸೆಂಟ್ ಇರುವಂಥ ಜನರು ಈ ರೀತಿಯ ಕೃತ್ಯಗಳನ್ನು ಮಾಡ್ತಾ ಇದ್ದಾರೋ ಅಂತ ಅನಿಸ್ತಾ ಉಂಟು. ನೋಡಿ ತಾರನಾಥ್ರೆ, ಇದು ಸಮಸ್ಯೆ ಕೇವಲ ಹಿಂದೂ ಸಮಾಜ ಅಲ್ಲ. ನಾನು ಹೇಳ್ತೇನೆ, ಇದಕ್ಕಿಂತ ಹಿಂದೆ ನೋಡಿ, ಈ ಗೋ ಕಳವು ಆಗುವಾಗ ಮಾಡೋದು 1%, 2% ಮುಸಲ್ಮಾನರು. ಹೇಳ್ತೇನೆ 99% ಅಥವಾ 98% ಮುಸಲ್ಮಾನರಿಗೆ ಸಪೋರ್ಟ್ ಇಲ್ಲ. ಹೌದು, ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅವರು ಮನೆಯೊಳಗೆ ಕೂತ್ಕೊಳ್ಳೋದಲ್ಲ, ಅವರು ಅದನ್ನು ವಿರೋಧ ಮಾಡ್ಬೇಕು. ಅವರು ವಿರೋಧ. ಅದೇ ರೀತಿ ಇವತ್ತು ಒಂದು ಕುಂಡರು ಯಾರೋ 4 ಹಿಂದೂ ಯುವಕರು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಹಿಂದೂ ಸಮಾಜ ಜವಾಬ್ದಾರಿ ಆಗುದಿಲ್ಲ. ಆದ್ರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಬಾರ್ದು. ನೋಡಿ, ಒಮ್ಮೆ ಮತಾಂತರ ಆಗುವ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಹೇಳಿಕೆ ಕೊಡುವಾಗ ನಾನೇ ಹೇಳಿದ್ದೇನೆ, ನಾವು ಮತಾಂತರ ಯಾವತ್ತೂ ಮಾಡುದಿಲ್ಲ, ನಾವು ಬೆಂಬಲಿಸುವುದಿಲ್ಲ. ನಾವು ಮಾಡುದಿಲ್ಲ ಅಂತ ಹೇಳಿದ್ರೆ ನಾವು ಅದರ ವಿರುದ್ಧ ಹೋರಾಟ ಮಾಡ್ಲೇಬೇಕು. ಖಾಲಿ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ಮಾಡೋದಲ್ಲ, ನಾವು ಮಾಡ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಒಂದು ಕ್ಲಾರಿಟಿ ಬರ್ತದೆ. ನಾನು ಕಳ್ಳತನ ಮಾಡುದಿಲ್ಲ ಅಂತ ಹೇಳಿಕೊಂಡು ಸುಮ್ಮನೆ ಮನೆಯಲ್ಲಿ ಕಳ್ಳನ್ನು ಹಿಡ್ಕೊಟ್ಟಾಗ್ತದ? ವಿಶ್ವ ಹಿಂದೂ ಪರಿಷತ್ ಮಾಡ್ಲಿ, ಬಜರಂಗ ಮಾಡ್ಲಿ, ತಪ್ಪೇ ಯಾರು ಮಾಡಿದ್ರು ಕೂಡ ತಪ್ಪೇ ಅದಲ್ಲ. ಯಾರು ಹುಡುಗರು ಯಾವ ಸಂಘಟನೆ ಮಾಡಿದಾರಲ್ಲ, ಯಾವ ಸಂಘಟನೆ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅದು ಮಾಡಿದಂತ ಅಕ್ಷಮ್ಯ ಅಪರಾಧ, ಅದು ಅವರನ್ನು ಕ್ಷಮಿಸಲು ಅಸಾಧ್ಯ. ಯಾಕಂದ್ರೆ ಒಬ್ಬ ಬಡವನ ಹೊಟ್ಟೆ, ಅದಕ್ಕಿಂತ ಅವನನ್ನು ಸೀಳಿ ಹಾಕ್ಬೋದಿತ್ತಲ್ಲ ಅವನ ಹೊಟ್ಟೆಯನ್ನು. ಅವನು ಕೂಡ ಅದನ್ನೇ ಹೇಳಿದ್ದು, ನನ್ನನ್ನು ಕೊಂದು ಬಿಡಿ ಅಂತ. ಅವನು ಕೂಡ ಅದನ್ನೇ ಹೇಳಿದ್ದು, ನನಗೆ ನನ್ನ ಮನೆಗೆ ಏನು ನಾನು ಕೊಂಡು ಹೋಗುದು, ನನ್ನ ಕೊಂದು ಬಿಡಿ ಅಂತ. ಅದು ತಪ್ಪ್ರಿ. ಅದೆಲ್ಲ ಆತರ ಅವರು ಇದೆಲ್ಲ ಮಾಡಿದ್ರೆ ಅಷ್ಟು ತಪ್ಪದು. ನೋಡಿ, ಇದು ಇನ್ನೊಂದು ವಿಷಯ ಹೇಳ್ತೇನೆ. ಇವತ್ತು ನಮ್ಮ ಏನಿಲ್ಲ ಒಂದು 40 to 50% ಯುವ ಜನರು ಇವತ್ತು ಗಲ್ಫ್ ರಾಷ್ಟ್ರದ ಮೇಲೆ ಉದ್ಯೋಗದ ಮೇಲೆ ನೆಲೆ ನಿಂತಿದ್ದಾರೆ. ಕ್ರೈಸ್ತರು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಹಿಂದೂಗಳು ಇರ್ಬೋದು. ನಾಳೆ ಅವರು ಅಲ್ಲಿ ಅದೇ ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನು ಇವತ್ತ ಜೀವ ಕೊಡ್ಲಿಕ್ಕೆ ಏನು ಇವತ್ತು ಎದ್ದಿದ್ಯಾ ಇವರು? ನಾಳೆ ಅಲ್ಲಿಂದ ಅವರು ನಾಳೆ ಹಿಂದೂಗಳಿಗೆ ನಾವು ವಿಸಾ ಕೊಡ್ತಿಲ್ಲ ಅಂತ ಹೇಳಿಕ್ಕೆ ಶುರು ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ? ನಾವು ಏನ್ ಮಾಡ್ತೇವೆ? ಮಣ್ಣೋರದ ಇಲ್ಲಿ ಖಂಡಿತ ಮಣ್ಣೋರ್ಬೇಕಷ್ಟೇ. ಮತ್ತೆ ಇದೆಲ್ಲ ಕುಶಾಲಲ್ಲ. ಅದಕ್ಕೆ ನಾನು ಹೇಳಿದ್ದು, ವಾಜಪೇಯಿ ಸಿದ್ಧಾಂತದಲ್ಲಿ ಹೋದ್ರೆ ಏನೋ ತೊಂದರೆ ಇಲ್ಲ. ಗೊತ್ತಾಯ್ತಾ? ಈ ಹುಚ್ಚರು ಕೆಲವರೆಲ್ಲ, ಗೊತ್ತಿಲ್ಲದವರೆಲ್ಲ ಇವತ್ತು ಏನು ವಿವಿಧ ಜವಾಬ್ದಾರಿಗಳನ್ನು ವಹಿಸಿದ್ದಾರೆ ಕೆಲವು ಸಂಘಟನೆಗಳಲ್ಲಿ. ಅವರಿಗೆ ಸಮಾಜ ಅಂದ್ರೆ ಏನು ಗೊತ್ತಿಲ್ಲ. ಅವರಿಗೆ ಸಮಾಜ ಅಂದ್ರೆ ಖಾಲಿ ಅವನ ಮಿತ್ರ ಅಷ್ಟೇ. ಅವರು ಮುಸಲ್ಮಾನರೊಟ್ಟಿಗೆ ವ್ಯಾಪಾರ, ಡೀಲಿಂಗ್, ರಿಯಲ್ ಎಸ್ಟೇಟ್, ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬೋದು. ಅವರೆಲ್ಲ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಖಂಡಿತ. ಮತ್ತೆ ಎಷ್ಟು ಮಂದಿ ಬೇಕು ಹೇಳಿ? ಹಿಂದುತ್ವ ಮಾತಾಡೋ ಎಷ್ಟು ನಾಯಕರು? ನಾನು ಹೇಳ್ತೇನೆ, ಹೆಸರು ಹೇಳೋದಿಲ್ಲ ಈಗ, ಬೇಡ, ಬಂದಾಗ ನಾನು ಹೇಳ್ತೇನೆ. ಎಷ್ಟು ಮಂದಿ ಬೇಕು? ಮಂಗಳೂರಲ್ಲಿ ನಾನು ಹೇಳ್ತೇನೆ, ಎಷ್ಟು ಮಂದಿ ಮುಸಲ್ಮಾನರೊಟ್ಟಿಗೆ ವ್ಯಾಪಾರ ಮಾಡ್ತಾ ಇಲ್ಲ ಇವರು? ರಿಯಲ್ ಎಸ್ಟೇಟ್ ಅಲ್ಲಿ ಎಷ್ಟು ಮಂದಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ? ಬೇಡ, ಬಿಜೆಪಿಯ ಕೆಲವು ಜನಪ್ರತಿನಿಧಿಗಳು ಇವತ್ತು ಮುಸಲ್ಮಾನರೊಟ್ಟಿಗೆ ವ್ಯಾಪಾರ ಮಾಡ್ತಿದ್ದಾರೆ, ಗೊತ್ತಿದೆ ನಿಮ್ಗೆ? ಎಷ್ಟು ಕಾರ್ಪೊರೇಟರ್ಗಳು ಇದ್ದಾರೆ ಗೊತ್ತಾ? ಮಾತಾಡಿಲ್ಲ ಇವರು. ಖಂಡಿತ. ಇದು ಯಾವ್ದೋ ಅಮಾಯಕ ಯುವಕರಿಗೆ ಅಮಲನ್ನು ಸೇರಿಸಿಕೊಂಡು ಅವರನ್ನು ಜೈಲಿಗೆ ಸೇರಿಸುವ ಕೆಲಸ ಮಾಡಿದ್ದಲ್ಲ ಇವರು. ಮಂತೇರ್ ಅವರೇ, ಥ್ಯಾಂಕ್ ಯು. ನಾನು ನನ್ನ ಭಾವನೆಗಳನ್ನು ಹೇಳಿದ್ದೇನೆ. ನೀವು ಟೀಕೆ ಮಾಡಿ ನನಗೇನು ಆಗ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ. ನೀವು ನಿಮ್ಮ ಮಾತನ್ನು ಕೇಳಿಸಿಕೊಂಡವನು ಅವನ ಆತ್ಮವನ್ನು ತಟ್ಟಿಕೊಂಡು ನೋಡಬೇಕು. ನಾವು ಕೂಡ ನೋಡಿ, ಸಮಾಜದಲ್ಲಿ ಸೌಹಾರ್ದತೆ ಬೇಕಂತ ಗಣೇಶೋತ್ಸವಕ್ಕೆ, ಶಾರದೋತ್ಸವಕ್ಕೆ ನಮ್ಮ ಕೈಯಿಂದ ಆಗುವಷ್ಟು ಸಕ್ರಿಯ ಸಹಕಾರ ಕೊಡ್ತಿದ್ದೇವೆ. ನೋಡಿದ್ದೇವೆ. ಆಶ್ರಯ ಸಿಗ್ಬೇಕಂತಲ್ಲ, ಸೌಹಾರ್ದತೆ ಇರ್ಬೇಕು ಅಂತ. ಖಂಡಿತ ಮಂತೇರ್ ಅವರೇ, ನಿಮಗೆ ಗೊತ್ತಿದೆ, ಸಂಗಡಿಗಿರ್ತದೆ ಗಣೇಶೋತ್ಸವ ಇರ್ಬೋದು ಅಥವಾ ಉರ್ವಾಸಗಳು, ಯಾವುದಕ್ಕೂ ಕೂಡ ಗೊತ್ತಿದೆ. ನಮ್ಮೊಂದು ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಇದೆ, ಅದರಲ್ಲಿ ಮಾಡುವ ಕಾರ್ಯಕ್ರಮಗಳು ಏನೇನು ಅಂತ ನಿಮಗೆ ಗೊತ್ತಿದೆ. ಖಂಡಿತ ಮಂತೇರ್ ಅವರೇ. ರಾಷ್ಟ್ರೀಯ RSS ನಾಯಕರನ್ನು ಚರ್ಚೆಗೆ ಕಟ್ಟಿ ಅಲ್ಲಿ ನಾವು ಮಾಡಿಸಿದ್ದೇವೆ. ಹೌದು. ಕಣ್ತರಿಸುವಂತ ಮಾತುಗಳು, ನಿಮ್ಮದು ಕಣ್ತರಿಸುವಂತ ಮಾತುಗಳು. ಥ್ಯಾಂಕ್ ಯು ಮಂತೇರ್ ಅವರೇ, ಥ್ಯಾಂಕ್ ಯು. ನಮ್ಮ ಪ್ಯಾನಲ್ನಲ್ಲಿ ಸುಮತಿ ಹೆಗ್ಡೆ ಅವರು ಜಾಯ್ನ್ ಆಗಿದ್ದಾರೆ, JDS ಮುಖಂಡರು. ಮೇಡಮ್ ಸ್ವಾಗತ. ನಾವು ಈಗಾಗಲೇ ಕರ್ನಾಟಕದಲ್ಲಿ ಏನಾಗ್ತಾ ಉಂಟು ಅನ್ನುವಂಥ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಕಳೆದ ಒಂದೂವರೆ ತಿಂಗಳಲ್ಲಿ. ಮಂತೇರ್ ಅವರು ಮಾತಾಡಿದ್ದನ್ನು ಆಲಿಸಿದರೆ ನೀವು, ವ್ಯಾಪಾರಕ್ಕೆ, ಶಾಲೆಗೆ, ಶಿಕ್ಷಣಕ್ಕೆ, ಊಟಕ್ಕೆ, ತಿಂಡಿಗೆ ಎಲ್ಲದಕ್ಕೂ ತಕರಾರು ಬರುವಂಥ ಸನ್ನಿವೇಶ ಬಂದಿದೆ. ನೀವು ಸುದೀರ್ಘ ಕಾಲ ಸಮಾಜ ಸೇವೆಯಲ್ಲಿ, ಲಯನ್ಸ್ ಅಥವಾ ಇನ್ನಿತರ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದವರು, ರಾಜಕೀಯದಲ್ಲಿ ಕೂಡ ಸಕ್ರಿಯ ಆಗಿರುವವರು. ಈ ಸಿಟ್ಯುವೇಶನ್, ಇಂಥ ಒಂದು ಸಿಟ್ಯುವೇಶನ್
ಏನು ಅನಿಸ್ತಾ ಉಂಟು ನಿಮಗೆ? ತುಂಬಾ ಕೇಳಿದೆ, ಮಂತ್ರಿಯವರು ಹೇಳಿದ್ದು ಸಹ ಕೇಳಿದೆ, ಜನಗಳ ಬಾಯಲ್ಲಿ ಸಹ ಎಲ್ಲಿ ಹೋದ್ರು ನಮಗೆ ಕಷ್ಟದೇ ಕೇಳುದಲ್ಲದೆ ಯಾರಿಗೂ ಮನೆಯಲ್ಲಿ ಸುಖ ಇಲ್ಲ. ಖಂಡಿತ. ಅಂದ್ರೆ ಇಷ್ಟೆಲ್ಲ ತೊಂದರೆಗಳಿರುವಾಗ ಇಲ್ಲದ ತೊಂದರೆಗಳನ್ನು ತಂದು ಹಾಕುದು ನಾವು ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಯಾವುದು ಇದು ನಮಗೆ ಅಗತ್ಯ ಇಲ್ಲದ್ದು. ಹಿಜಾಬಿದಿರ್ಬಹುದು, ಈಗ ಯಾವುದೇ ಈಗ ಒಂದು ಇತ್ತೀಚೆಗೆ 1.5 ತಿಂಗಳಿಂದ ದಿನ ಬಿಡದೆ ಟಿವಿಯಲ್ಲಿ ನೋಡ್ಲಿ, ವಾಟ್ಸಪ್ ಅಲ್ಲಿ ನೋಡ್ಲಿ, ಜನರು ಸೇರಿದಲ್ಲಿ ನೋಡ್ಲಿ, ಯಾವುದು ಸಹ ದಿನ ಬಳಕೆಗೆ ನಮಗೆ ಒಳ್ಳೇದಾಗುವಂಥದ್ದು ಯಾವುದೂ ಇಲ್ಲ. ಇನ್ನು ಟೆನ್ಷನ್ ಆಗಿ ಹೋಗ್ಬೇಕು ಕೇಳಿ. ಒಬ್ಬರ ಮನೆಯಲ್ಲಿ ಸಹ ಉದ್ಯೋಗ ಇಲ್ಲ. ಮಹಿಳೆಯರಿಗೆ ಅವರಿಗೂ ಅಷ್ಟೇ, ಈ ಕೊರೋನಾ ಬಂದ ಮೇಲೆ ಮಹಿಳೆಯರಿಗೆ ಅಷ್ಟೊಂದು ಉದ್ಯೋಗ ಇಲ್ಲದೆ ಮನೆ ಮಂದಿ ಎಲ್ಲ ಕೂಗಾಡೋ ಪರಿಸ್ಥಿತಿ ಇದೆ. ಅಂಥದ್ದನ್ನು ಯಾವ ಒಬ್ಬ ಮುಖಂಡರು ಸಹ ಗಮನಕ್ಕೆ ತಗೊಳ್ಳದೆ ಬೇಡದ ಕೆಲಸದಲ್ಲಿ ತಲೆ ಹಾಕ್ತಾ ಇದ್ದಾರೆ. ಇದು ರಾಜಕೀಯ ಸಲುವಾಗಿ, ಅಂದ್ರೆ ಎಲೆಕ್ಷನ್ ಬರ್ತಾ ಉಂಟು ಮುಂದಿನ ವರ್ಷ ಸದ್ಯದಲ್ಲೇ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ವೋಟ್ ಮೊಬಿಲೈಸ್ ಮಾಡುವ ಸಲುವಾಗಿ ಆಗ್ತಾ ಉಂಟು ಅಂತ ನೀವು ಹೇಳುವಂತದ್ದು. ಖಂಡಿತ ಸರ್. ಯಾಕೆಂದ್ರೆ ಯುವಕರು ಎಷ್ಟು ಒಳ್ಳೆ ಮನೆಯಲ್ಲಿ ಹುಟ್ಟಿರ್ತಾರೆ, ಅಂತವರನ್ನು ತಲೆ ಹಾಳು ಮಾಡಿ ಕೆಲವು 1% ಅಲ್ಲ, ಒಂದು 0.5% ಅಲ್ಲಿ ಅವರನ್ನು ಬಲಿ ಕೊಡುದು ನೋಡುವಾಗ ಆ ಪೇರೆಂಟ್ಸ್ ಎಲ್ಲಿಗೆ ಹೋಗ್ಬೇಕು? ಅವರಿಗೆ ಯಾರು ಹೇಳೋರು? ಅರ್ಧಕ್ಕೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಏನು ತಲೆ ಹಾಳು ಮಾಡಿ ಈ ರಾಜ್ಯಕ್ಕೆ ತಗೊಂಡು ಹೋಗ್ತಾರ, ಆದ್ರೆ ಯಾರು ಸಹ ಅವರವರ ಮಕ್ಕಳನ್ನಲ್ಲ, ಬೇರೆಯವರ ಮಕ್ಕಳನ್ನು. ಇಂಪಾರ್ಟೆಂಟ್ ಇಶ್ಯೂ ಇದು. ಯಾರು ಕೂಡ, ಯಾವ ನಾಯಕನು ಕೂಡ, ಯಾವ ಮುಖಂಡನು ಕೂಡ ತನ್ನ ಮಕ್ಕಳ ಮೂಲಕ ಕಲ್ಲು ಎಸೆಯುವ ಕೆಲಸ ಮಾಡಿಸುವುದಿಲ್ಲ. ಬೇರೆ ಅಮಾಯಕ ಬಡವರ ಮನೆಯ ಮಕ್ಕಳನ್ನು ಕರ್ಕೊಂಡು ಬಂದು ಅವರ ಕಷ್ಟಗಳನ್ನು ನೋಡಿ, ನಿಂಗೆ 5,000 ಕೊಡ್ತೇನೆ, 10,000 ಕೊಡ್ತೇನೆ, ಅಲ್ಲಿಗೊಂದು ಕಲ್ಲು ಹಾಕಿ ಬಾ, ಇದ್ರದೊಂದು ಹಂಚು ತೆಗೆದು ಬಾ, ಇದು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂಥದ್ದು ಆಗಬಾರದು. ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ಚುನಾವಣೆ ಹತ್ತಿರ ಬರ್ತಾ ಉಂಟು. ಆ ಕಾರಣಕ್ಕಾಗಿ ಈ ರೀತಿಯ ವಾದ ವಿವಾದ, ಪ್ರತಿವಾದ ಅಥವಾ ಕೋಮು ವಿಚಾರಗಳನ್ನು ಕೆದಡುವಂತ ಕೆಲಸ ಆಗ್ತಾ ಉಂಟು ಅಂತ ಏನ್ ಹೇಳ್ತೀರಿ? ಇವತ್ತು ಚುನಾವಣೆ ಹತ್ತಿರ ಬರುತ್ತೆ, ಅದೇ ಕಾರಣಕ್ಕಾಗಿ ಕಾಣುತ್ತೆ. ಈಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಾಸ್ತವ್ಯ ಹೂಡಿದ್ದಾರೆ. ಅವರು ಯಾವುದೇ ಜನಾಭಿವೃದ್ಧಿ ಕೆಲಸದ ಸಲುವಾಗಿ ಜಿಲ್ಲೆಗಳಿಗೆ ಬಂದಿಲ್ಲ. ಅವರು ಪಕ್ಷ ಸಂಘಟನೆ, ವೋಟ್ ಬ್ಯಾಂಕ್ ರಾಜಕೀಯ ಮಾಡಲಿಕ್ಕೆ ಇಲ್ಲಿ ಏನು ವರ್ಷನ್ ಪರ್ಲು ಹೋಟೆಲ್ ಸ್ಟೇ ಆಗಿದ್ದಾರೆ. ಇವತ್ತೇನೋ ಕಾಂಗ್ರೆಸ್ ಅವರು ಮುತ್ತಿಗೆನೂ ಹಾಕಿದಿರುತ್ತೆ. ಅವರಿಗೆ ಜನಪರ ಕಾಳಜಿಯ ಬಗ್ಗೆ ಯಾವುದೇ ಗೋಜಿಗೆ ಹೋಗಿಲ್ಲ. ಅವರು ಬೆಲೆ ಏರಿಕೆ ಇರಬಹುದು, ಇವತ್ತು ಕಟ್ಟಡ ಸಾಮಗ್ರಿಗಳ ಬೆಲೆ ನೋಡಿದ್ರೆ ಸಾಮಾನ್ಯ ವರ್ಗದವರು ಮನೆ ಕಟ್ಟೋಗಿಲ್ಲ, ಆ ರೀತಿ ಗಗನಕ್ಕೆ ಹೋಗಿದೆ. ಆಮೇಲೆ ದಿನಸಿ ವಸ್ತುಗಳ ಬೆಲೆ ಸಾಮಾನ್ಯ ಬಡವರ್ಗಕ್ಕೆ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ. ಸರಿಯಾದ ಕೂಲಿ ಕೆಲಸಗಳು ಸಿಗ್ತಾ ಇಲ್ಲ, ಉದ್ಯೋಗ ಇಲ್ಲ. ಒಂದು ಕಡೆ ಉದ್ಯೋಗ ನಷ್ಟ, ಒಂದು ಕಡೆ ಬೆಲೆ ಏರಿಕೆ. ಆಮೇಲೆ ಡೀಸೆಲ್ ಪೆಟ್ರೋಲ್ ಬೆಲೆ ನೀವೇ ನೋಡ್ತಾ ಇದ್ರಿ. ಈಗ ಡೀಸೆಲ್ 100 ರೂಪಾಯಿಗೆ ಹತ್ತಿರ ಬಂತು, ಪೆಟ್ರೋಲ್ 115 ಆಗಿದೆ. ಯಾವುದೇ ಜನಪರ ಕಾಳಜಿ ಇಲ್ಲದಂತ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಾ ಇದೆ. ಅದು ಕೂಡ ಇವರು ಪೂರ್ಣ ಬಹುಮತದ ಸರ್ಕಾರ ಅಲ್ಲ. ಒಂದು ಆಡಳಿತಾರೂಢ ಸರ್ಕಾರವನ್ನು ಬೀಳಿಸಿ ತಮ್ಮ ಹಣಬಲ ಹಾಗೂ ತೋಲ್ಬಲಗಳಿಂದ ಶಾಸಕರನ್ನು ಇಲ್ಲಿಂದ ಹೈಜಾಕ್ ಮಾಡಿ 13 ಜನ ಏನು ಕಾಂಗ್ರೆಸ್ ಶಾಸಕರನ್ನು ಹೈಜಾಕ್ ಮಾಡಿ ರಚಿಸಿದಂತ ಸರ್ಕಾರ. ಇವರಿಗೆ ಯಾವುದೇ ನೈತಿಕತೆ ಇರ್ಬೋದು, ಸಿದ್ಧಾಂತ ಆಗಿರ್ಬೋದು ಇವ್ರ ಹತ್ರ ಇಲ್ಲ. ಯಾಕಂದ್ರೆ ಇದು ಇಲ್ಲಿ ಏನು ಬಿಜೆಪಿ ಸರ್ಕಾರ ನಡೆಸ್ತಾ ಇದ್ದಾರೆ, ಅವರಲ್ಲಿ ಸುಮಾರು 3/4 ಜನ ಬೇರೆ ಪಕ್ಷದಿಂದ ವಲಸೆ ಬಂದವರೇ ಅಲ್ಲಿ ಅಧಿಕಾರ ನಡೆಸುದು. ಇವತ್ತು ಜನತಾ ಪರಿವಾರದ ಕೊಂಡಿ ಏನು SR ಬೊಮ್ಮಾಯಿಯವರ ಮಗ ಇವತ್ತು ಜನಪರ ಕಾಳಜಿಯ ಒಂದು ಸರ್ಕಾರ ನಡೆಸ್ತಾರಂತ ನಾವು ಭಾವಿಸಿದ್ವಿ. ಯಾಕೆಂದ್ರೆ ಅವರು ಜಾತ್ಯತೀತ ಸಿದ್ಧಾಂತದ ಮೇಲೆ ಅವರು ರಾಜಕೀಯ ಪ್ರವೇಶ ಮಾಡಿದವರು. ಆದ್ರೆ ಇವತ್ತು ಬಿಜೆಪಿಯ ಕೈಗೊಂಬೆಯಾಗಿ ಅವರು ಬಿಜೆಪಿ ಕುಣಿಸಿದಂತೆ ಕುಣಿತಾ ಇದ್ದಾರೆ. ಅವರಿಂದ ಏನೂ ನಿರೀಕ್ಷೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಈಗ ನೀವು ಹೇಳಿದಾಗ ಏನೋ ದರ ಏರಿಕೆ ಬಗ್ಗೆ ಜನ ಮಾತಾಡ್ತಾ ಇಲ್ಲ, ಚಳವಳಿಗಳು ಆಗ್ತಾ ಇಲ್ಲ. ಹಿಂದೆಲ್ಲ ದರ ಏರಿಕೆ ಆದರೆ ದೊಡ್ಡ ಮಟ್ಟದಲ್ಲಿ ಚಳವಳಿ ಆಗ್ತಾ ಇತ್ತು. ಇದೇ ಬಿಜೆಪಿಯವರು ನಾವು ನೋಡಿದ್ದೇವೆ, ಶೋಭಾ ಕರಂದ್ಲಾಜೆಯಿಂದ ನಳಿನ್ ಕುಮಾರ್ ಕಟೀಲ್ ತನಕ ಏನು ಗ್ಯಾಸ್ ಅಂಡೆಗಳನ್ನು ತಂದು ಜಾಸ್ತಿ ಆದ್ರೆ ಬೀದಿಗೆ ಬರ್ತಾ ಇದ್ರು. ಏನೋ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 300-400 ರೂಪಾಯಿ ಗ್ಯಾಸ್ 1,000 ಹತ್ರ ಬಂತು. ಈಗ 1,000, ಕೆಲವು ಕಡೆ 1,010 ರೂಪಾಯಿ, 1,020 ರೂಪಾಯಿ ತಗೊಳ್ತಾ ಇದ್ದಾರೆ. 1,000ಕ್ಕೆ ಬಂದು ನಿಂತಿದೆ ಈ ಒಂದು ವಾರದಲ್ಲಿ ಅಡುಗೆ ಅನಿಲದ್ದು ರೇಟ್. ಮತ್ತೆ ನೀವು ಭ್ರಷ್ಟಾಚಾರಕ್ಕೆ ಹೇಳಿದಿರಿ. ಈಗ ಯಾರು ಗುತ್ತಿಗೆದಾರರ ಸಂಘದವರು ಆರೋಪ ಮಾಡಿರುವಂತದ್ದು, ಪ್ರಧಾನಿಗೆ ದೂರು ಬರೆದಿರುವಂತದ್ದು 40% ಕಮಿಷನ್ ಕೇಳ್ತಾರೆ ಅಂತ. ಈಗ ಇವತ್ತಿನ ಸನ್ನಿವೇಶ ನಾವು ಆಸ್ ಆನ್ ಟುಡೇ ಈಗ ಏನೋ 40% ಆರೋಪ ಮಾಡಿದಂತ ಏನು ಈಶ್ವರಪ್ಪ ಅವರ ಮೇಲೆ ಆ ವ್ಯಕ್ತಿ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡು ಅವರು ಬಿಜೆಪಿಯ ಕಾರ್ಯಕರ್ತನೇ.
ಬಿಜೆಪಿಯ ಕಾರ್ಯಕರ್ತ, ಮೂಲ ಬಿಜೆಪಿಯ ಕಾರ್ಯಕರ್ತನಾಗಿದ್ದುಕೊಂಡು ಅವ್ರೇನು ಅವರ ಕಾಂಟ್ರಾಕ್ಟ್ ಕೆಲಸಗಳು ಬೆಳಗಾಮಲ್ಲಿ ಮಾಡ್ತಾ ಇದ್ರು, ಅವರು ಈಶ್ವರಪ್ಪನ ಮೇಲೆ ಆರೋಪ ಹೊರಿಸಿ ಅವರು ಏನೋ ಡೆತ್ ನೋಟ್ ಕೂಡ ಬರೆದಿಟ್ಟು ಸತ್ತಿದ್ದಾರೆ. ಇವರೇ ಕಾರಣ ಅನ್ನೋದು ಈಶ್ವರಪ್ಪ ಅವರೇ ನೇರ ಹೊಣೆ ಕಾರಣ ಅಂತ. ಇಂಥ ಪರಿಸ್ಥಿತಿ ಆಗಿದೆ. ಅಂದ್ರೆ 40% ಕಮಿಷನ್ ಬಗ್ಗೆ ನಾವು ಮಾತಾಡೋದಿಲ್ಲ. ನಾವು ಯಾರು ಎಲ್ಲಿ ವ್ಯಾಪಾರ ಮಾಡಬೇಕು, ಯಾರು ಯಾವ ಡ್ರೆಸ್ ಮಾಡಬೇಕು, ಯಾರು ಏನು ಊಟ ಮಾಡಬೇಕು, ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ನಾವು ಉದ್ಯೋಗದ ಬಗ್ಗೆ ಮಾತಾಡೋದಿಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡೋದಿಲ್ಲ. ಎಸ್, ಈಗಾದ್ರೆ ಏನು ಮೇಡಮ್ ಪರಿಸ್ಥಿತಿ ಏನು? ಹೀಗೆ ಆದರೆ, ಇದೇ ರೀತಿ ಆದರೆ ಎಸ್, ನಮ್ಮ ಯುವಕರದು, ನಮ್ಮ ವಿದ್ಯಾರ್ಥಿಗಳದು, ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರ್ತಾರಲ್ಲ, ಅವರಲ್ಲಿ ಏನು ಮಾಡಬೇಕು? ಜನರು ಎಚ್ಚರಗೊಳ್ಬೇಕು. ಯಾಕೆಂದ್ರೆ ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ. ರಾಜಕೀಯ ಅಂತ ಹೇಳುವಾಗ ವೋಟಿಂಗ್ ಬರುವಾಗ ಈಗವರೆಗೆ ನಾಳೆವರೆಗೆ ಸರಿ ಇರ್ತಾರೆ ಜನರು. ಈ ಕಷ್ಟಗಳನ್ನೆಲ್ಲ ನೋಡಿ ಈ ಸರಿ ನಮಗೆ ಇವ್ರು ಬೇಡವೇ ಬೇಡ, ಯಾರಿಗಾರು ಹಾಕುವ ಅಂತ ಈ ತರ ಮಟ್ಟಕ್ಕೆ ಬರ್ತಾರೆ. ಮುಂದಿನ ದಿವಸ ಅವರ ಮನೆಗೆ ಏನೋ ಒಂದು ಕೊಟ್ಟು ಬರ್ತಾರೆ. ಮನೆ ಕೊಡುವ ಒಂದು ಆಸೆಯಿಂದ ಒಂದು 500 ರೂಪಾಯಿ ಇಟ್ಟರೆ ಸಹ ಈ ಜನರ ಮನಸ್ಸನ್ನು ಚೇಂಜ್ ಮಾಡಿ 5 ವರ್ಷ ಕಷ್ಟ ಬರುವಂತ ಜಾಣರು ನಮ್ಮ ಹತ್ರ ಇದ್ದಾರೆ. ಇದನ್ನು ನಾವು ಚೇಂಜ್ ಮಾಡೋಣ. ಹಣದ ಆಸೆಗೆ ಬಲಿ ಬೀಳಬಾರ್ದು. ನಮ್ಮ ಮನಸ್ಸಿನಲ್ಲಿ ಈ ಸುಖದ ಜೀವನ, ಈ ಕಷ್ಟ ಬರದ ಹಾಗೆ, ಈ ರಕ್ತ ನೋಡದಂತ ಜೀವನ ಆಗ್ಬೇಕು. ಹಾಗೆ ಆಗ್ಬೇಕಿದ್ರೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಬೇಕು. ಇವತ್ತು ಕುಡಿಲಿಕ್ಕೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಕೊಟ್ಟು ಓಟು ಚೇಂಜ್ ಮಾಡ್ತಾರೆ. ಈ ಕಷ್ಟ ಬಂದು ಮನೆ ಹೋದವರು ಅವರು ಓಟಲ್ಲಿ ವಿನ್ ಆಗುದು ಬಹಳ ಕಡಿಮೆ. ಯಾರು ಆಮಿಷ ಮಾಡ್ತಾರೆ, ಯಾರು ದುಡ್ಡು ಕೊಡ್ತಾನೆ, ಯಾರ ಹತ್ರ ದುಡ್ಡಿನ ಬಲ ಇದೆ, ಅವ್ರು ಗೆಲ್ತಾರೆ. ನಾಳೆ ನಾವು ಬದುಕಬೇಕು, ಇಂಥ ಜೀವನ ಬೇಡ, ಪೆಟ್ರೋಲು, ಕೆಲಸ, ಯುವಕರು, ಮಹಿಳೆಯರು, ಅಥವಾ ಆ ಹಿಜಾಬಿಂದ ಎಷ್ಟೋ ಸ್ಟೂಡೆಂಟ್ಗಳು ಓದುದೇ ದೊಡ್ಡ ಕಷ್ಟ, ಓದಿ ಅಲ್ಲಿ ಹೋಗಿ 100% ಮಾರ್ಕ್ ಅಂತೇಳಿ ಹೋಗುವಾಗ ಹೊರಗೆ ಹಾಕುವಂತ ಈ ಒಂದು ನಾಟಕೀಯ ಜೀವನ. ಆ ಮಕ್ಕಳು ಓದಿದ್ದು ಎಲ್ಲಿ ಹೋಗ್ಬೇಕು, ಹೇಗೆ ಪಾಸ್ ಆಗ್ಬೇಕು? ನಮ್ಮ ಮಕ್ಕಳನ್ನು ತಗೊಂಡ್ರೆ ನಮಗೆಷ್ಟು ಬೇಜಾರಾಗಲ್ವಾ? ಆ ತರದ ವಾತಾವರಣಕ್ಕೆ ಜನರೇ ಇದಕ್ಕೆ ಉತ್ತರ ಕೊಡ್ಬೇಕು. ಜನರು ಚೇಂಜ್ ಆಗ್ಬೇಕು. ಇವತ್ತು ಗ್ಯಾಸ್ ಬರುವಾಗ ಮಾತ್ರ ಕೂಗ್ತಾರೆ, ನಾಳೆ ಅವ್ರಿಗೆ ನೆನಪೇ ಇರುವುದಿಲ್ಲ. ಆ ಕ್ಷಣಕ್ಕೆ ಮಾತ್ರ ಪೆಟ್ರೋಲ್ ಹಾಕುವಾಗ ಕೂಗ್ತಾನೆ, ಅಯ್ಯೋ ಪೆಟ್ರೋಲಿಗೆ ರೇಟೆ ಅಂತ ಹೇಳಿ. ದಿನ ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ. ದಿನ ಇದು 6 ತಿಂಗಳಿಗೆ 3 ತಿಂಗಳಿಗೆ, ಇತ್ತೀಚಿನ 1 ತಿಂಗಳಲ್ಲಿ ದಿನ ಚೇಂಜ್. 15 ದಿವಸಗಳಲ್ಲಿ 9. ಆದ್ರೂ ಜನರು ಯಾರು ಮಾತಾಡಲ್ಲ. ನೋವುಗಳನ್ನು ನುಂಗಿಕೊಂಡು ಮನೇಲಿ ಕುತ್ಕೊಂಡು ಹೋಗುವಾಗ ಒಮ್ಮೆ ಕೂಗ್ತಾರೆ, ಮನೆಗೆ ಬರುವಾಗ ಒಮ್ಮೆ ಕೂಗ್ತಾರೆ, ಅಷ್ಟೇ. ಅಂದ್ರೆ ಜನ ಇಷ್ಟೊಂದು ಅಸಹಾಯಕ ಸ್ಥಿತಿಯಲ್ಲಿ ಇರಬೇಕಂತಿದ್ರೆ ಬಹುಶಃ ಎಲ್ಲ ಬರೇ ಧರ್ಮದ ವಿಚಾರವನ್ನೇ ತಲೆಗೆ ತುಂಬಿ ಬೇರೆ ಯಾವ ವಿಚಾರಗಳ ಬಗ್ಗೆ ಕೂಡ ಮಾತನಾಡದಂಥ ಒಂದು ಸ್ಥಿತಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ ಅಂತ ಕಾಣುತ್ತೆ. ಖಂಡಿತ. ಗ್ಯಾಸ್ ಇದ್ದು ರೇಟ್ ಹೆಚ್ಚಾಗುತ್ತೆ, ಪೆಟ್ರೋಲ್ ಜಾಸ್ತಿ ಹೆಚ್ಚಾಗುತ್ತೆ, ಪೇಪರ್ ನೋಡ್ಲಿಕ್ಕೂ ಟೈಮ್ ಇಲ್ಲ. ವಾಟ್ಸಪ್ ಅಲ್ಲಿ ಇವತ್ತಿನ ಒಂದು ವಾತಾವರಣದ ವಿಷಯ ಬಂದಿರುತ್ತೆ, ಬೆಳಿಗ್ಗೆ ಸಂಜೆವರೆಗೆ ಅದರಲ್ಲೇ ಹೋಗ್ತಾರೆ ಜನರು. ಇಲ್ಲಿ ಏನಾಗಿದೆ ಅಂತ ಪೇಪರ್ ನೋಡಿದ್ದು ಮರ್ತು ಬಿಡ್ತಾರೆ. ಅಂದ್ರೆ ವಾಟ್ಸಪ್ ಅಲ್ಲಿ ಪಾಸ್ ಆಗುದೆ ಅಂತ. ಅಲ್ಲಿ ಒಂದು ದೇವಸ್ಥಾನಕ್ಕೆ ಇದು ಮಾಡಿದ್ರು, ಅಲ್ಲಿ ಒಬ್ಬರಿಗೆ ಹೊಡೆದ್ರು, ಒಂದು ಕೊಲೆ ಆಯ್ತು. ಇದಕ್ಕೆಲ್ಲ ಕಾರಣರು ಯಾರು? ನಮ್ಮ ಜನರೇ. ಎಸ್, ನಮಗೆ ಬೆಂಗಳೂರಿನಿಂದ ಸಾಮಾಜಿಕ ಕಾರ್ಯಕರ್ತೆ ವಸಂತ ಕವಿತಾ ರೆಡ್ಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಹಲೋ, ನಮಸ್ತೆ ಮೇಡಮ್. ಎಸ್, ಕರ್ನಾಟಕದಲ್ಲಿ 1.5 ತಿಂಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು, ಯಾರು ಏನು ಊಟ ಮಾಡಬೇಕು, ಯಾರು ಏನು ಊಟ ಮಾಡಬಾರದು, ಯಾರು ಏನು ಖರೀದಿಸಬೇಕು, ಯಾರು ಎಲ್ಲಿಂದ ಖರೀದಿಸಬೇಕು, ಯಾರು ಶಾಲೆಗೆ ಹೋಗಬೇಕು, ಯಾರು ಶಾಲೆಗೆ ಏನು ಹಾಕಬೇಕು, ಇಲ್ಲಿ ಯಾರು ಏನು ವ್ಯಾಪಾರ ಮಾಡಬೇಕು, ಯಾರು ವ್ಯಾಪಾರ ಮಾಡಬಾರದು, ಯಾರು ಮಾವಿನ ಹಣ್ಣು ಮಾರಬೇಕು, ಯಾರು ಮಾವಿನಕಾಯಿ ಖರೀದಿಸಬೇಕು, ಇಂಥದ್ದೇ ಸನ್ನಿವೇಶ ನಡೀತಾ ಉಂಟು. ಆಚೆ ಕಡೆಯಿಂದ ಆಂಧ್ರದವರು, ತಮಿಳುನಾಡಿನವರು ನಮ್ಮ ಉದ್ಯಮಿಪತಿಗಳನ್ನು, ಸ್ಟಾರ್ಟಪ್ನವರನ್ನು ಕರೀತಾ ಇದ್ದಾರೆ, ನೋಡಿ ಕರ್ನಾಟಕದ ಪರಿಸ್ಥಿತಿ ಈ ರೀತಿಯಾಗಿದೆ, ನಿಮಗೆ ಒಳ್ಳೆಯ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೇವೆ ಬನ್ನಿ ಅಂತ. ಎಸ್, ಎಲ್ಲ ಘಟನಾವಳಿಗಳನ್ನು ನೋಡಿದಾಗ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕರ್ನಾಟಕದ ಸ್ಥಿತಿಯ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು, ಬೆಂಗಳೂರಿನಲ್ಲಿ ಇರುವವರು ತಾವು? ಎಸ್ ಮೇಡಮ್, ಈ ಎಲ್ಲ ವಿಚಾರಗಳ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಐ ಆಮ್ ಅ ಪೇರೆಂಟ್. ಹೌದು. ಓಕೆ, ಸೊ ನಾವು ಫಸ್ಟ್ ಯೋಚನೆ ಮಾಡೋದು ಮಕ್ಕಳ ಬಗ್ಗೆ. ಹೌದು, ಖಂಡಿತ. ಅವ್ರು ಓದ್ಮೇಲೆ ಏನ್ ಮಾಡ್ಬೇಕು, ಹೌದು, ಕೆಲಸ ಹುಡುಕ್ತಾರೆ.
So this is a basic target for every single mother father. ಹೌದು. ಹೆಂಗೆ ಕೆಲಸವನ್ನು ಹೊಸದಾಗಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಪ್ರತಿಯೊಬ್ರು MLA ಪ್ರತಿಯೊಬ್ರು ಗವರ್ಮೆಂಟ್ ಯೋಚನೆ ಮಾಡ್ಬೇಕಾಗಿತ್ತು ಕೆಲಸ. ಹೌದು. 3 ಬೇಸಿಕ್ ಥಿಂಗ್ಸ್. ಒಂದ್ ಇದಕ್ಕೆ ಜಾಗ, ಒಂದ್ ಊಟ ಮಾಡಕ್ಕೆ, ಊಟ ಮಾಡಿದ ಪದಾರ್ಥಗಳು ಏನೇನಿದೆ, ಗ್ಯಾಸ್ ಆದ್ರೂ ಆಗ್ಲಿ, ವೆಜಿಟೇಬಲ್ಸ್ ಆದ್ರೂ ಆಗ್ಲಿ, ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದ್ರೆ ಮಾತ್ರ ಅವ್ರು ಬದುಕಕ್ಕಾಗುತ್ತೆ. ಬದುಕದ ಮೇಲೇನೆ ದೇವ್ರಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ, ಹೊಟ್ಟೆಗೆ ಇಲ್ಲ ಅಂದ್ರೆ ಎಲ್ಸರ್ ದೇವಸ್ಥಾನಕ್ಕೆ ಹೋಗಕ್ಕಾಗತ್ತೆ. ಹೌದು, ನಿಜ. ಕೆಲ್ಸ ಇಲ್ಲ ಅಂದ್ರೆ ಏನಾಗುತ್ತೆ ಬರೋ ದಿನಗಳಲ್ಲಿ ನಾನು ಹೇಳ್ತೀನಿ. ತುಂಬಾ ಜನ ತಪ್ಪು ದಾರಿಯನ್ನು ತಗೊಳ್ತಾರೆ. ಯಾಕಂದ್ರೆ ತಿನ್ನಕ್ಕಿಲ್ವಲ್ಲ, ಸೊ ಏನ್ ಮಾಡ್ಬೇಕು ನೆಕ್ಸ್ಟ್? ಇದು ಬೇಸಿಕ್. ಏನ್ ಮಾಡ್ಬೇಕು ಜನರು ತಿನ್ನಕ್ಕಿಲ್ಲ ಅಂದ್ರೆ? ಸಾಯ್ತಾರೆ, ಇಲ್ಲ ಏನೋ ಇದು ದೊರೆಯಬೇಕಾದ್ರೂ ಜಾಸ್ತಿ ಆಗ್ತಾರೆ, ಫೀಸ್ ಜಾಸ್ತಿ ಆಗ್ತಾರೆ. ಪಾಪ ನಾವು ಅವ್ರನ್ನ ಬ್ಲೇಮ್ ಮಾಡೋದಕ್ಕೆ ತಪ್ಪಾಗುತ್ತೆ. ನಾವು ಅವ್ರಿಗೊಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡದೆ ಅವ್ರನ್ನ ಆ ದಾರಿಯಲ್ಲಿ ಕಳಿಸ್ಬಿಟ್ಟು ಮತ್ತೆ ಅವ್ರನ್ನ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಬಿಟ್ಟು ಹೊಡೆಯೋದು ಮಾಡೋದು ಸರಿ. ಬಟ್ ನಾವು ದಾರಿ ಕೊಟ್ರೆ ನಾವು ಆಕ್ಷನ್ ಹೋಗ್ತಾರೆ ಅಲ್ಲಿ. ಹೌದು ಹೌದು ಹೌದು. ಈಗ ಒಂದು ಬೇಸಿಕ್ ಏನೇನ್ ನೆಸೆಸಿಟಿ ಇದೆಯೋ ಜನರಿಗೆ, ಇದು ಯಾವ್ದೇ ಒಂದು ಸರ್ಕಾರ ಬಂದ್ರು ಫಸ್ಟ್ ಇದಕ್ಕೆ ಮಾಡ್ಬೇಕು. ಹಂಗ ನೋಡಿದಾಗ ಹೋದ್ ಸತಿ ಸಿದ್ದರಾಮಯ್ಯ ಅವರಿದ್ದಾಗ ಇಂದಿರಾ ಕ್ಯಾಂಟೀನ್ ಅಂತ ಮಾಡೋದು, ರೀಸನಬಲ್ ಪ್ರೈಸ್ ಅಲ್ಲಿ ಊಟ, ನಿಜ. ರೈತರದ್ದು ಸಾಲ ಮನ್ನಾ. ಹೌದು. ಯಾರಾದ್ರೂ ಒಬ್ರು CM ಮಾಡಿದ್ರಿಂದ ಬಂದಿದ ತಕ್ಷಣ ರೈತರದ್ದು ಸಾಲ ಮನ್ನಾ. ರೈತರಿಗೆ ಒಂದಷ್ಟು ನೆಮ್ಮದಿಯನ್ನು ಕೊಡ್ಬೇಕು. ಯಾಕಂದ್ರೆ ಅವ್ರ ಊಟ ಆಗ್ಲಿ ಬೆಳೆ ಮೇಲಿನ ನಮ್ಗೆ ಎಲ್ಲಿಂದ ಸಿಗುತ್ತೆ. ಈ ಬೇಸಿಕ್ ಬಿಟ್ಬಿಟ್ಟು ಪ್ಲಸ್ ಈಗ ನೋಡಿದ್ರೆ IT-BT, ನಮ್ಗೆ IT ಇದ್ದಾಗ ಬಹಳಷ್ಟು ಜನಕ್ಕೆ ಟ್ಯಾಕ್ಸ್ ಕಟ್ಟೋದು, ಅವ್ರಿಗೆ ಏನೋ ಜಾಬ್ಸ್ ಅದೆಲ್ಲ ಬರ್ತಿತ್ತು. ಈಗ ಅದನ್ನು ಕಡಿಮೆ ಆಗಿದೆ. ಐ ಥಿಂಕ್ ನಿಮ್ಗೆ ಗೊತ್ತಿದ್ದಂಗೆ ತಮಿಳ್ನಾಡು ಕೇಳ್ತಾ ಇದೆ ಅದು. ಸೊ ಪೀಪಲ್ ವಾಂಟ್ ಟು ಶಿಫ್ಟ್ ಇದೆ. ಸೊ ನಮ್ ಕರ್ನಾಟಕ ಕೊಟ್ಟಿರೋದೇನು? ಇಡೀ ಭಾರತ ದೇಶದಲ್ಲಿ ನಾವೇ ಜಾಸ್ತಿ ಟ್ಯಾಕ್ಸ್ ನ ಕಟ್ಟೋದು. ಡೆಲ್ಲಿಗೆ ಸೆಂಟ್ರಲ್ ಗವರ್ಮೆಂಟ್ ಹೋಗೋ ಟ್ಯಾಕ್ಸ್ ನಮ್ದೇ ಜಾಸ್ತಿ, ಆದ್ರೆ ನಮಗ್ ಬರೋ ರಿಟರ್ನ್ಸ್ ಕಡಿಮೆ. ಅದ್ರ ಜೊತೆ ಈಗ IT-BT ಬೇರೆ ತಮಿಳ್ನಾಡು ಅವ್ರೇನೋ ಇನ್ನೂ ಹೆಚ್ಚಾಗಿ ಮಾಡ್ಬೇಕು ಅಂತ ಅಲ್ಲೂ ಹೋಗ್ತಾ ಇದೆ. ಅಂಡ್ ನನ್ ಬೇಜಾರ್ ಎಲ್ಲ ಅಂದ್ರೆ ಮೀಡಿಯಾ ಮತ್ತೆ ಜನರು ಸರ್ ಇಷ್ಟು ನೋಡ್ತಿದಾರಲ್ಲ ಜನರು. ಮತ್ತೆ ಏನಕ್ಕೆ ಒಬ್ರಿಗೆ ಯಾರು ಲೀಡರ್ಗೆ ಏನಕ್ಕೆ ನಾವು ಅವ್ರಿಗೆ ಓಟ್ ಹಾಕ್ಬೇಕು? ನಾನ್ ಜನರನ್ನೇ ತಪ್ಪು ಹೇಳ್ತೀನಿ ಸರ್. 100% ಜನರದ್ದು ತಪ್ಪು, ಮೀಡಿಯಾದ ತಪ್ಪು. ಈಗ ಮಾಡ್ತಾ ಇಲ್ವಲ್ಲ ಸರ್? ಎಷ್ಟು ಜನ ಮೀಡಿಯಾ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್. ನಮ್ ಮೀಡಿಯಾ ಅವ್ರಿಗೆ ಸರಿಯಾಗಿ ಕೆಲಸ ಇಲ್ಲ, ಸರಿಯಾಗಿ ಸಂಬಳ ಇಲ್ಲ ಅಂತ ಮೀಡಿಯಾ ಆಕ್ಟರ್ ಮಾಡ್ತಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಮೋದಿ ಆದವ್ರು ಯಾರಾದ್ರೂ ಆಗ್ಲಿ, ಮಿನಿಸ್ಟರ್ಸ್ ಅವ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು, ಇದನ್ನ ತೋರಿಸ್ತಾರೆ ಅದನ್ನೇ ತೋರಿಸ್ತಾರೆ. ಯಾಕೆ ತೋರಿಸ್ತಿಲ್ಲ? ಎಷ್ಟು ಜನ ಮೀಡಿಯಾ ಅವ್ರು ಜಾಬ್ ಕಳ್ಕೊಂಡಿದ್ದಾರೆ. ಒಬ್ಬೊಬ್ಬನ ಯಾಕೆ ನೀವು ಇಂಟರ್ವ್ಯೂ ಮಾಡಲ್ಲ? ನಾವು ಯಾವಾಗ್ಲೂ ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ನಮ್ TRP ಆದ್ರೂ ಹೋಗ್ಲಿ, ವಾಟ್ ಎವರ್. ಸೊ ಅಲ್ಟಿಮೇಟ್ಲಿ ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ನನ್ ರಿಕ್ವೆಸ್ಟ್ ಇದ್ರ ಜೊತೆಗೆ ಜನರು ಯಾರಾದ್ರೂ ಹಾಕಿ ಓಟ್, MLA, ಕಾಂಗ್ರೆಸ್, BJP ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಸ್ವಲ್ಪ ಹಣ ಮಾಡ್ಕೋತಾರೆ. ದಟ್ ಇಸ್ ಸೆಕೆಂಡ್ ಇಶ್ಯೂ. ಬಟ್ ಅದ್ ಕೆಲಸ ಮಾಡಕ್ ಬರ್ಬೇಕಲ್ಲ. ಹೆಂಗ್ ಯೋಚನೆ ಮಾಡೋದು? ದೂರದೃಷ್ಟಿ ಎಷ್ಟು ಜನಕ್ಕೆ ಸರ್ ಯೋಚನೆ ಇದೆ ಅಲ್ಲಿ ಇರೋ MLAs ಗಳಿಗೆ? ನಮ್ ಜನರು ಅಂತವ್ರನ್ನ ಯಾಕೆ ಆಯ್ಕೆ ಮಾಡ್ತಾರೆ? ಆಯ್ಕೆ ಮಾಡ್ಬಿಟ್ಟು ಮತ್ತೆ ಅವ್ರನ್ನೇ ಬೈಯೋದ? ಆಯ್ಕೆನೋ ಮಾಡಿದ್ರು ಈಗ ಅವ್ರನ್ನೇ ಬೈಯೋದು, ಮಾಡ್ಲಿಲ್ಲ ಅಂತ. ಯಾಕೆ ಮತ್ತೆ ಬೈಯೋದೇನಕ್ಕೆ? ಅದು ಒಂದು ವಿಚಾರ. ಖಂಡಿತ ನೀವು ಎತ್ತಿರೋ ವಿಚಾರಗಳು ಅತ್ಯಂತ ಜೆನ್ವಿನ್. ಈಗ ಬೀದಿಯಲ್ಲಿ ರಂಪ ನಡೀತಾ ಉಂಟಲ್ಲ ಕರ್ನಾಟಕದಲ್ಲಿ. ಯಾರು ವ್ಯಾಪಾರ ಮಾಡ್ಬೇಕು? ಈಗ ರೈತರ ವಿಚಾರವನ್ನು ನೀವು ಮಾತಾಡಿದ್ರಿ. ಈಗ ರೈತರಿಂದ, ಇಂತಹ ಸಮುದಾಯದ ರೈತರಿಂದ ಖರೀದಿ ಮಾಡಬೇಡಿ, ಇಂತಹ ಸಮುದಾಯದ ರೈತರಿಗೆ ಮಾರಾಟ ಮಾಡಬೇಡಿ ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ದಾರಲ್ಲ. ಅದು ನಿಮಗೆ ಏನ್ ಹೇಳ್ತೀರಿ? ಬೇಸಿಕ್ಲಿ ನಮ್ದು ಭಾರತ ದೇಶ ಒಬ್ಬ ಮನುಷ್ಯದಿಂದ ನಮ್ಗೆ ಸ್ವಾತಂತ್ರ್ಯ ಬರಲಿಲ್ಲ, ಎಲ್ಲ ಜನಾಂಗ ಸೇರಿ ಸ್ವಾತಂತ್ರ್ಯ ಬಂದಿದೆ. ಬಟ್ ಐ ಡೂ ಬಿಲೀವ್ ಒನ್ ವೋಟ್ ಒನ್ ಪರ್ಸನ್, ಪ್ರತಿಯೊಬ್ಬರಿಗೆ ಈಕ್ವಲ್ ರೈಟ್ಸ್ ಪ್ರತಿಯೊಂದ್ರಲ್ಲೂ ಇರ್ಬೇಕು. ನಾವು ಬಿಲೀವ್ ಮಾಡ್ತೀವಿ. ಬಟ್ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ರು ಮಾಡೋ ಕೆಲ್ಸಕ್ಕೆ ನಾವು ತಲೆಯನ್ನು ಹಾಕ್ಬಾರ್ದು. ಪ್ರತಿಯೊಬ್ಬ ಮನುಷ್ಯನೇ. ಈಗ ಹಾಸ್ಪಿಟಲ್ ಹೋದಾಗ ರಕ್ತ ಕೊಡೋವಾಗ ಹೇಳ್ಬಿಟ್ಟಿದ್ವಿ ಸರ್, ಮುಸ್ಲಿಂ ರಕ್ತ ಕೊಡಿ, ಕ್ರಿಶ್ಚಿಯನ್ಸ್ ಕೊಡಿ, ಹಿಂದೂಸ್ ಕೊಡಿ, ಏನೇನ್ ಜಾಗ ಎಲ್ಲ ಅದನ್ನೇ ಹೇಳ್ಬಿಡಕ್ ಹೇಳ್ಬಿಡಿ ಸರ್. ಇನ್ನ ಮುಗ್ದೋಯ್ತಲ್ಲಿಗೆ. ಹೌದು
ಹೌದು. ದೇವಸ್ಥಾನ ಅಲ್ಲ, ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹೇಳಕ್ಕೆ ಹೇಳಿ, ಈ ಡಾಕ್ಟರ್ ನೀವು ಇವ್ರಿಗೆ ಪೇಷಂಟ್ ಟ್ರೀಟ್ ಮಾಡ್ಬೇಕು, ಈ ಜಾತಿಗೆ ಮಾಡಿ, ಕಾಲೇಜ್ಗೆಲ್ಲ ಶುರು ಮಾಡಿ, ಈ ಕಾಲೇಜ್ಗೆ ಪಾಠ ಹೇಳ್ಕೊಡ್ಬೇಕು, ಆ ಕಾಲೇಜ್ಗೆ ಹೇಳ್ಕೊಡಂಗಿಲ್ಲ, ಈ ಟೀಚರ್ಸ್ ಇದೇ ಜಾತಿ ಟೀಚರ್ಸ್ ಇದೇ ಕಾಲೇಜಲ್ಲಿ ಇರ್ಬೇಕು, ಏನ್ ಸರಿ ಇನ್ನೇ ನೆಕ್ಸ್ಟ್ ಗವರ್ಮೆಂಟ್, ಈ ಗವರ್ಮೆಂಟ್ ಬೇಕಾದ್ರೆ ನಿಮ್ಗೆ ಇದನ್ನೇ ತಗೊಳ್ಳಿ, ಒಬ್ಬ ಕಮ್ಯುನಿಟಿ ಮೇಲೆ ಶಿಫ್ಟ್ SC ಆದ್ರೆ ನಾವೇ ಹೊಡಿತಾ ಇದೀವಿ ಜನರನ್ನ. ಇನ್ನ ಜನರನ್ನ ಎಲ್ಲಿ ಸರ್ ಎಷ್ಟು ಸರ್ ಜನಕ್ಕಿದೆ ಅದು ಅರ್ಥ ಆಗತ್ತೆ? ಆ ರೈತರಿಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದೆ? ಎಷ್ಟ್ ಜನಕ್ಕೆ ಅವ್ರು 3 ಹೊತ್ತು ಒಂದ್ 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಅವ್ರು ಮಾಡ್ಕೊಂಡಿದ್ದ ಲೋನ್ ಮನ್ನಾ ಆದ್ರೆ ಸಾಕು. ಇಷ್ಟು ಬಿಟ್ರೆ ರೈತರಿಗೆ ಇನ್ನೇನ್ ಸರ್ ಗೊತ್ತಾಗುತ್ತೆ? ನಾವ್ ಅದನ್ನ ಅಡ್ವಾಂಟೇಜ್ ತಗೋಬಾರ್ದು. ಯಾವ್ದೇ ಒಂದ್ ಸರ್ಕಾರ ಆಗಿ ಯಾವ್ದೇ ಒಂದ್ ಜನರಿಗೆ ಏನ್ ಬೇಕು ಅದನ್ನ ಮಾಡ್ಕೊಡೋ ತಾಕತ್ತಿದ್ದವರು ಗವರ್ಮೆಂಟ್ ಫಾರ್ಮ್ ಮಾಡ್ಬೇಕು. ಅದ್ರ ಜೊತೆಗೆ ಜನರಿಗೂ ಸಹ ನನಗೆ ಯಾರೋ ಕೆಲಸ ಮಾಡ್ಕೊಟ್ಟಿದ್ದಾರೆ MLA ಅಂತ ನಾನು ಓಟ ಹಾಕೋದಲ್ಲ, ಜನಾಂಗಕ್ಕೆ ಯಾರು ಕೆಲಸ ಮಾಡಿದ್ದಾರೆ ಒಳ್ಳೇದು ಅವ್ರಂತ ಒಂದ್ ವ್ಯಕ್ತಿಗೆ ಓಟ್ ಹಾಕ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು MLAs ಒಂದಷ್ಟು ಜನ ಇರ್ತಾರೆ, ಅವ್ರವ್ರ ಕೆಲ್ಸಗಳು ಅವ್ರವ್ರು ಮಾಡ್ಕೋತಾರೆ, ಅದನ್ನ ನೋಡಿ ಓಟ್ ಹಾಕೋದಲ್ಲ, ಅದು ಅವ್ರದ್ದು ತಪ್ಪು. ಪ್ರತಿಯೊಬ್ರು ಇಡೀ ಕಮ್ಯುನಿಟಿಗೆ ಒಳ್ಳೆ ಕೆಲಸ ಮಾಡ್ತಿದೆ, ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲಾರ್ಗು ಸೇರಿ ಅಂತ ಹೇಳಂತ ವ್ಯಕ್ತಿಗೆ ಓಟ್ ಹಾಕ್ಬೇಕು ಸರ್. ಒಬ್ಬ ಮನುಷ್ಯನ್ ನನ್ಗೇನೋ ಕೆಲಸ ಮಾಡ್ಕೊಟ್ಬಿಟ್ರು, ನನ್ಗೇನೋ ಉದ್ಯೋಗ ಕೊಟ್ಬಿಟ್ರು, ನನ್ಗೇನೋ ಹಣ ಬಂದ್ ಕೊಟ್ರು ಅನ್ನೋದು ಓಟ್ ಅಲ್ಲ ಸರ್, ಅದು ತಪ್ಪು. ಇಡೀ ಇಷ್ಟು ಜನ ಯಾರ್ಯಾರು ನಷ್ಟ ಅನುಭವಿಸ್ತಿದಾರಲ್ಲ, ಈ ಒಂದಷ್ಟು ಜನ ಯಾರು ಓಟ್ ಇದನ್ನ ನೋಡ್ಕೊಂಡು ಹಾಕ್ತಾರಲ್ಲ, ಅವ್ರಿಗೆ ಈ ಪಾಪ ತಟ್ಟದು. ಹ್ಯುಮ್ಯಾನಿಟಿ ಸರ್. ಬರ್ತದೋ ಒಂದ್ ತಾಯಿ 9 ತಿಂಗಳು ಅದು ಒತ್ತುತ್ತಾರೆ ಸರ್, 9 ತಿಂಗಳು. ಅಷ್ಟು ನಮ್ಗೆ ಒಂದ್ MLAಗಾದ್ರೂ ಆಗ್ಲಿ MLC ಗಾದ್ರೂ ಏನ್ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಕಿರ್ಚ, ಬರೀ ಟೈಮ್ ವೇಸ್ಟ್ ಅಸೆಂಬ್ಲಿ. ಜನರ ಕಷ್ಟದ ಬಗ್ಗೆ ಮಕ್ಕಳು ಏನ್ ಸರ್ ಕಲಿಬೇಕು? ಜನರ ಕಷ್ಟದ ಬಗ್ಗೆ ಮಾತಾಡೋದಿಲ್ಲ. ಟೀಚರ್ ಅದು ಕಾಲೇಜಿನ ಗೇಟ್ ಎಂಟ್ರಿ ಆದ್ಮೇಲೆ ಪ್ರತಿಯೊಬ್ರು ಸ್ಟೂಡೆಂಟ್ ಇದು ಸ್ಟೂಡೆಂಟ್ ಸರ್, ಅಲ್ಲಿ ಕ್ಯಾಟಗರಿ ಆಗಲ್ಲ ಸರ್. ನಾವು ಕರೆಕ್ಷನ್ ಮಾಡುವಾಗ ಇದು ಕ್ರಿಶ್ಚಿಯನ್, ಇದು ಮುಸ್ಲಿಮ, ಇದು ಹಿಂದೂನ, ಇದು ರೆಡ್ಡಿನ, ಈ ಕ್ಯಾಟಗರಿ ನೋಡಿ ನಾವು ಮಾರ್ಕ್ಸ್ ಹಾಕಲ್ಲ ಸರ್ ನಾನು ಟೀಚರ್ ಆಗಿ. ಎಂಟ್ರಿ ಒಂದು ಸತಿ ಗೇಟ್ ಇಂದ ಎಂಟ್ರಿ ಆದ್ಮೇಲೆ ಪ್ರತಿಯೊಬ್ರು ಸ್ಟೂಡೆಂಟ್ ಸರ್, ಈಕ್ವಲ್ ಫಾರ್ ಎವ್ರಿಬಡಿ. ಅದನ್ನ ನಾವು ಮಾಡ್ಬೇಕು, ಯಾಕಂದ್ರೆ ಅದೊಂದು ಪಾಲಿಸಿ. ಇದು ಮೇನು ಚಿಕನ್ ಇದೆಲ್ಲ ಹಲಾಲ್, ಐ ಥಿಂಕ್ ಇದು ಅವ್ರವ್ರಿಗೆ ಬಿಟ್ಬಿಡಿ, ಯಾಕೆ ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಂಡು ಅದನ್ನ ತಿನ್ಕೊಂಡಿರ್ತಾರೆ. ನಾವು ತಿನ್ನೋ ವಿಷಯದಲ್ಲಿ ಎಲ್ಲ ಜನರಿಗೆ ಇದಾಗ್ತದೆ. ಇಷ್ಟ ತಿಂತಾರೆ, ಬೇಡ ಅಂದ್ರೆ ಅಂತ ಜಾಗಕ್ಕೆ ಹೋಗಿ ತಿಂತಾರೆ. ಇಟ್ಸ್ ಲೆಫ್ಟ್ ಟು ದೆಮ್. ನಿಜ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಿನ್ನುವ ವಿಚಾರಕ್ಕೆ ಮೇಡಮ್ ಅವ್ರು ಹೇಳಿದ ಪ್ರಶ್ನೆ, ಜನರ ಎಲ್ಲಿ ಬೇಕು ಅಲ್ಲಿ ಆಯ್ಕೆ, ಮಾರಾಟ, ವ್ಯವಹಾರ ಇದರಲ್ಲಿ ಕೂಡ ಏನು ಹೇಳ್ತೀರಿ ಪ್ರೇಮಾ ಶೆಟ್ರೆ? ಜನರಿಗೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಅವನ ಇಷ್ಟದಂತೆ ನಡೆಯುವಂಥ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಎಲ್ಲ ಹಕ್ಕು ಇದೆ. ಯಾರು ಪ್ರಶ್ನಿಸುವ ಹಕ್ಕು ಇಲ್ಲ, ಅವನಿಗೆ ತಡೆ ಒಡ್ಡುವ ಹಕ್ಕು ಕೂಡ ಯಾರಿಗೂ ಇಲ್ಲ. ಅವನು ಯಾವುದೇ ಅವನ ಆಹಾರ ಪದ್ಧತಿ ಇರ್ಬೋದು, ಅದನ್ನು ಸೇವಿಸ್ಬೋದು. ಅವನು ಯಾವ ರೀತಿ ಬದುಕಬೇಕು, ಈ ನೆಲದ ಕಾನೂನನ್ನು ಗೌರವಿಸಿಬಿಟ್ಟು ಅವನು ಯಾವ ರೀತಿ ಬದುಕಬೇಕು ಅನ್ನೋದು ಈ ನಾಗರಿಕನಿಗೆ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಮತದಾರನಿಗೂ ಕೂಡ ಒಂದೇ ಕಾನೂನು, ಅದರಲ್ಲಿ ಬದಲಾವಣೆ ಇಲ್ಲ. ಅದರ ಮಧ್ಯದಲ್ಲಿ ಇವರು ಹೇಳೋ ಒಂದು ಮಾತು ಬಂದು, ಪ್ರಧಾನಿಯವರು ಒಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಮಾನವ ತುಂಬಾ ಮುಂದುವರೆದಿದ್ದಾನೆ, ಚಂದ್ರಲೋಕಕ್ಕೂ ಹೋಗಿದ್ದಾನೆ, ಆದ್ರೆ ಜನಗಳ ಮಧ್ಯ ಹೇಗೆ ಬದುಕಬೇಕು ಅನ್ನೋದನ್ನು ಇನ್ನೂ ಕಲ್ತಿಲ್ಲ ಅಂತ ಒಂದು ಮಾತು ಹೇಳ್ತಾ ಇದ್ರು. ಆ ರೀತಿ ಇವತ್ತು ನಡೀತಾ ಇದೆ. ಇವತ್ತು ಏನಾಗಿದೆ, ಅಜ್ಞಾನ, ಇವತ್ತು ಅಧಿಕಾರ ನಡೆಸುವವರಿಗೆ ಅಜ್ಞಾನ ತುಂಬಿಕೊಂಡಿದೆ. ಅಜ್ಞಾನದ ಫಲವೇ ದ್ವೇಷ, ದುರಾಂಕಾರದ ಫಲವೇ ದ್ವೇಷ, ದ್ವೇಷದ ಫಲವೇ ಸರ್ವನಾಶ ಅಂತ ಒಂದು ಗಾದೆ ಇದೆ. ಇದು ಇವಾಗ ಅಕ್ಷರಶಃ ಅದು ನಡೀತಾ ಇದೆ. ಯಾಕಂದ್ರೆ ಸಮುದಾಯದ ಮುಂದೆ ಎತ್ತಿ ಕಟ್ಟುವಂಥದ್ದು, ಆಮೇಲೆ ಅಮಾಯಕ ಹಿಂದುಳಿದ ವರ್ಗದ ಯುವಕರನ್ನು ಬಳಸ್ಕೊಂಡು ಇವತ್ತು ರಾಜಕೀಯ ಮಾಡುವಂಥದ್ದು. ಅವನಿಗೆ ಯಾವುದೇ ರಾಜಕೀಯದಲ್ಲಿ ಅವಕಾಶಗಳಿಲ್ಲ. ಅವಕಾಶ ಪಡೆಯುವವರೆಲ್ಲ ಮೇಲ್ವರ್ಗದ ಜನಗಳು. ಒಬ್ಬ ಗ್ರಾಮ ಪಂಚಾಯತಿಯನ್ನು ಗೆಲ್ಲಕ್ಕಾಗದವನು ಇವತ್ತು MP ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ ಅಂದ್ರೆ ಅವನು ತನ್ನ ಜೀವನ ಪೂರ್ತಿ ಶ್ರಮಿಸಿದಂಥ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಯುವಕನಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಅವನು ಯಾವುದೇ ಕೋಮುಗಲಭೆ ಸೃಷ್ಟಿ ಮಾಡಿ ಜೈಲಿಗೆ ಹೋದ್ರೆ ಅವನು ಬಿಡಿಸ್ಕೊಂಡ್ ಬರುವಂತ ಜನ ಇಲ್ಲ ಇವತ್ತು ಅವನಿಗೆ. ಅಂತ ಪರಿಸ್ಥಿತಿ ಆಗಿದೆ. ಜನ ಇವತ್ತು ಅರ್ಥ ಮಾಡ್ಕೋಬೇಕು. ಅದರ ಮಧ್ಯದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೂಡ ಅದನ್ನು ಈ ಬೆಲೆ ಏರಿಕೆ ಇರ್ಬೋದು, ಇಲ್ಲಿ ನಡೆಯುವಂತಹ ಅದನ್ನು ಹಿಮ್ಮೆಟ್ಟಿಸುವಲ್ಲಿ ಹಿಂದೆ ಬಿದ್ದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಜನ ಆಯ್ಕೆ ಮಾಡುವಾಗ
ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಅದಕ್ಕೆ ಪ್ರಬಲವಾದ ವಿರೋಧ ಪಕ್ಷವೂ ಕೂಡ ನಾವು ರೆಡಿ ಮಾಡಿ ಕೊಡುವಂಥದ್ದು ಈ ದೇಶದ ಪ್ರಬುದ್ಧ ನಾಗರಿಕನ ಕರ್ತವ್ಯ. ನಾವು ಮತದಾನ ಮಾಡಿ ಬರೋದು ನಮ್ಗೆ ಇಷ್ಟ ಬಂದಾಗೆ ಮಾಡೋದಲ್ಲ. ನಾವು ದೇಶದಲ್ಲಿ ಯಾವ ರೀತಿಯ ಸರ್ಕಾರ ಬೇಕು, ಯಾವ ರೀತಿಯ ವಿರೋಧ ಪಕ್ಷವನ್ನು ರಚನೆ ಮಾಡಿ ಕೊಡಬೇಕು ಅನ್ನೋದು ನಮಗೆ ನಮ್ಮ ಪರಿಜ್ಞಾನ ನಮ್ಮ ಈ ನಾಗರಿಕರಿಗೂ ಇರಬೇಕು ಅಂತ ನನ್ನ ಭಾವನೆ. ಎಸ್ ಮೇಡಮ್, ಸುಮತಿ ಹೆಗ್ಡೆ ಅವರೇ, ಈಗ ಜನರ ಆಹಾರ, ಎಸ್, ಈಗ ಅದು ಒಂದು ಭಾರಿ ದೊಡ್ಡ ವಿಚಾರ ಆಗಿಬಿಟ್ಟಿದೆ. ಈಗ ಇಲ್ಲಿ ಕವಿತಾ ಅವರು ಮಾತಾಡೋಕೆ ಹೇಳಿದರು, ಅವರವರ ಆಯ್ಕೆಗೆ ಬಿಟ್ಟು ಬಿಡಿ, ಅವರವರು ಬೇಕಾದ ರೀತಿಯಲ್ಲಿ ಬದುಕಿಕೊಳ್ಳುವುದೇ ಇಲ್ಲಿ ಒಂದು ಪ್ರಶ್ನೆ ಅಲ್ವಾ? ಎಸ್, ಏನು ಹೇಳ್ತೀರಿ ನೀವು? ನಾನು ಹೇಳೋದಿದ್ರೆ, ಈಗ ಹಲಾಲ್ ಅಂತ ಬಂತು, ಆ ವಿಷಯ ನಮಗೆ ಈಗ ಎಷ್ಟೋ ವರ್ಷದಿಂದ ನಮ್ಮ ಜೀವನ ನಡೀತಾ ಇದೆ. ಈ ಹಲಾಲ್ ಅಂತ ಹೇಳುವಂಥದ್ದು ಯಾಕೆ ಈಗ ಬರಬೇಕು? ಯಾಕೆಂದ್ರೆ ಒಂದು ಹೋಗುವಾಗ ಇನ್ನೊಂದನ್ನು ತರುವುದೇ ಒಂದು ಉದ್ದೇಶ, ದಿನಕ್ಕೊಂದು ಹೊಸತ್ತು ಬಹಳ ಕಷ್ಟದಿಂದ ತರ್ತಾರೆ. ಯಾಕೆಂದ್ರೆ ಹಲಾಲ್ ಮಾಡೋದಂದ್ರೆ ಅದು ಅವರವರ ಇಷ್ಟ. ಈಗ ನಮಗೆ ಬೇಕಾ, ನಾವು ಒಂದು ಕೋಳಿ ಕೊಡಿ ಅಂತ ಕೇಳುದು ಬಿಟ್ರೆ ಅದನ್ನು ಕೊಲ್ತಾನ, ಚೂರಿ ಆಗ್ತಾನ, ಎಂತಮ್ಮ ನಾವು ಕೇಳಲ್ಲ. ಆದ್ರೆ ಕೆಲವರಿಗೆ ಇರ್ಬೋದು. ಆದ್ರೆ ಹಲಾಲ್ ಅಂತ ಹೇಳುವಂಥದ್ದೇ ಒಂದು ಮಾಡಿ ಇಡೀ ಒಂದು ಪ್ರಪಂಚವೇ ತಿರುಗಿ ನೋಡುವ ಹಾಗೆ, ಅಂದ್ರೆ ಬೇರೆಲ್ಲ ಉದ್ದೇಶ ಬಿಟ್ಟರು ಹಲಾಲಿಗೆ ಹೋದ್ರು. ಈಗ ದೊಡ್ಡ ದೊಡ್ಡ ಕಂಪನಿಗಳಲ್ಲೇ ನಾವು ನೋಡ್ತೇವೆ, ರಾಮದೇವದ ಕಂಪನಿ ಇರ್ಬೋದು ಅಥವಾ ಅದಾನಿದ್ದೆ ಇರ್ಬೋದು, ಅವರೆಲ್ಲರೂ ಹಲಾಲ್ ಸರ್ಟಿಫಿಕೇಟ್ ಅನ್ನು ಇಟ್ಕೊಳ್ತಾರೆ ಅವರ ಪ್ರಾಡಕ್ಟ್ಗಳಿಗೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಬರ್ತಾರೆ, ಎಸ್, ಇದರ ಬಗ್ಗೆ ಏನು ಹೇಳ್ತೀರಿ ಅಂತ. ಸೊ ಯಾವ ನಾಯಕನೂ ಮಾತಾಡೋದಿಲ್ಲ. ಹಲಾಲ್ ಅನ್ನುವಂತ ಪದ ಬರೇ ಒಂದು ಪ್ರಾಣಿ ವಧೆಗೆ ಸಂಬಂಧಪಟ್ಟ ಶಬ್ದನೇ ಅಲ್ಲ, ಅದು ಶಬ್ದಕೋಶದಲ್ಲಿ ಹಲಾಲಿಗೆ ಬೇರೆನೇ ಅರ್ಥ ಇದೆ. ಹಲಾಲ್ ಅಂದ್ರೆ ತಿನ್ನಕ್ಕೆ ಯೋಗ್ಯವಾದಂಥದ್ದು ಎಲ್ಲವೂ ಹಲಾಲೆ. ಇವ್ರೇನ ಜಡ್ಕಾ ಕಟ್ಟದ ಮೊನ್ನೆ ವೈಜ್ಞಾನಿಕವಾಗಿ ಯಾರೋ ಒಬ್ರು ವೈದ್ಯರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು. ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಹಲಾಲೆ ಉತ್ತಮವಾದ ಮಾಂಸ. ಜಡ್ಕಾ ಅನ್ನುವುದು ಒಂದು ಪ್ರಾಣಿನ ಏಕಕಾಲದಲ್ಲಿ ಕಡಿಯುವಂಥದ್ದು, ಅದರ ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಟಿ ಮನುಷ್ಯನ ಜೀವನಿಗೆ ಅದರಿಂದ ಆಪತ್ತುಗಳು ಬರ್ತವೆ, ಕಾಯಿಲೆಗಳು ಬರ್ತವೆ. ಹಲಾಲೆ ಉತ್ತಮವಾದ ಆಹಾರ ಅಂತ ಒಬ್ಬ ವೈದ್ಯರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಲಾಲ್ ಅನ್ನೋದು ಒಂದು ಪ್ರಾಣಿ ವಧೆಗೆ ಸಂಬಂಧಪಟ್ಟ ಶಬ್ದನೇ ಅಲ್ಲ ಅದು. ಇವಾಗ ನೀವೇ ಹೇಳಿದ್ರಿ, ಬಾಬಾ ರಾಮದೇವ್ ಅವರ ಪ್ರಾಡಕ್ಟ್ ಗಳಿಗೆ ಹಲಾಲ್ ಸರ್ಟಿಫಿಕೇಟ್ ಇದೆ. ಹಲಾಲ್ ಸರ್ಟಿಫಿಕೇಟ್ ತಿನ್ನಕ್ಕೆ ಯೋಗ್ಯವಾದಂತದಕ್ಕೆ ಎಲ್ಲದಕ್ಕೂ ಹಲಾಲ್ ಸರ್ಟಿಫಿಕೇಟ್ ತಗೋತಾರೆ. ಪ್ರಾಣಿ ವಧೆಗೆ ಸಂಬಂಧಪಟ್ಟ ಆ ಪದನೇ ಅಲ್ಲ ಅದು. ಎಸ್, ಈಗ ಈ ಎಲ್ಲ ಘಟನೆಗಳು ನಡೀತಾ ಇರುವಾಗಲೇ ಯಾವ ಮುಖಂಡರು ನೇತಾರರು ಇದರ ಬಗ್ಗೆ ಏನು ಹೇಳಿಕೆಗಳನ್ನು ಕೊಡೋದಿಲ್ಲ. ಇಂಥವ್ರ ಜೊತೆಗೆ ವ್ಯಾಪಾರ ಮಾಡಿ, ಇಂಥವ್ರ ಜೊತೆಗೆ ವ್ಯಾಪಾರ ಮಾಡಬಾರದು, ಇಂಥದನ್ನು ತಿನ್ನಬಾರದು ಅಂತ ಎಲ್ಲ ತೀರ ಏನು ಸಾಮಾನ್ಯ ಕಾರ್ಯಕರ್ತರ ಮಟ್ಟದಲ್ಲಿ ಈ ರೀತಿಯ ಗೌಜಿಗಳನ್ನು ಎಬ್ಬಿಸುವ ಕೆಲಸ ಆಗ್ತಾ ಉಂಟು. ಗಲಭೆಗಳು ಹೇಳ್ತದೆ. ಅಲ್ಲಿ ಹೋಗಿ ಜಗಳ ಮಾಡುವಾಗ ಅಲ್ಲಿಯ ಮುಖಂಡರು ಹೇಳ್ತಾರೆ, ನಮಗೆ ಗೊತ್ತಿಲ್ಲದೇನೆ ಅಲ್ಲಿ ಬ್ಯಾನರ್ ಬಿದ್ದಿದೆ, ಗೊತ್ತಿಲ್ಲದೇನೆ ಅಲ್ಲಿ ಹೀಗೆ ಆಗಿದೆ, ನಮಗೆ ಗೊತ್ತೇ ಇಲ್ಲ. ಯಾವುದೋ ಒಂದು ಟೆಂಪಲ್ ಅಲ್ಲಿ ಏನೋ ಘಟನೆ ನಡೆದಿದೆ, ಹೌದಾ ಅಂತ ಕೇಳಿದ್ರೆ ಅಲ್ಲಿಯ ಮುಖ್ಯಸ್ಥರು ಹೇಳ್ತಾರೆ, ನಮಗೆ ಗೊತ್ತಿಲ್ಲದೇನೆ ಆಗಿದೆ. ಹಾಗಾದ್ರೆ ಆ ಪಾಪ ಮಾಡಿದವ ಯಾರು? ಯಾರು ಅದನ್ನು ಹುಡುಕ್ಬೇಕಲ್ಲ. ಅವರ ಅಜೆಂಡನೇ ಅದೇ ರೀತಿ ಇದೆ. ಅವರು ಯಾವುದನ್ನು ಮುಂದೆ ನಿಂತು ಮಾಡೋದಿಲ್ಲ, ಮಾಡಿಸ್ತಾರೆ ಅವರು ದೂರದಲ್ಲಿದ್ದು. ಅವರಿಗೆ ಆ ಎಲೆಕ್ಷನ್ ಏನು ಈಗ ಎಲೆಕ್ಷನ್ ಹತ್ರ ಬರುವಾಗ ಅವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಪೂರಕವಾದ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಈಗ ಸಾಮಾನ್ಯ ಮಟ್ಟದ ಅಥವಾ ತಳ ಹಂತದ ಕಾರ್ಯಕರ್ತರನ್ನು ಇಲ್ಲಿ ಬಲಿಪಶು ಮಾಡುವಂತದ್ದಾಗಿದ್ರೆ ಖಂಡಿತ ಅವರಿಗೆ ಯಾವುದೇ ಸ್ಥಾನಮಾನಗಳು ಕೊಡದೆ ಅವರನ್ನು ಇದಕ್ಕೆಂತಲೇ ಬಳಸ್ಕೊಳ್ತಾ ಇದ್ದಾರೆ. ಈ ಚಟುವಟಿಕೆಗಳಿಗೋಸ್ಕರನೇ ಬಳಸುವಂತ ರೀತಿ ನಡೀತದೆ ಇವಾಗ. ಆಮೇಲೆ ಅವರು ಸರಿಯಾಗಿ ಆಗಿಲ್ಲ ಅಥವಾ ಅಲ್ಲಿ ಏನೋ ಒಂದು ಕ್ವಶನ್ ಆನ್ಸರ್ ಬರ್ಲಿಕ್ಕೆ ಬರ್ತದೆ ಅಂದ್ರೆ ಅವರನ್ನು ತೆಗಿತಾರೆ. ಇದು ಸಹ ನಾವು ನೋಡಿದೆವು, ಅದು ಕೂಡ ನಡೆದಿದೆ. ಸಂಘಟನೆಯಿಂದಲೇ ಬದಿಗೆ ಇಟ್ಟುಬಿಡ್ತಾರೆ. ಈಗ ಒಂದು ಘಟನಾವಳಿಯನ್ನೇ, ಈಗ ಮೊನ್ನೆ ಏನು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದವನ ಮೇಲೆ ದಾಳಿ ಮಾಡಿ ಅವನ ಏನು ಕಲ್ಲಂಗಡಿಗಳನ್ನೆಲ್ಲ ಒಡೆದು ಹಾಕಿದ್ರು. ಈಗ ಮೊನ್ನೆ ಅಷ್ಟು ಏನು ಆ ಘಟನೆಯಲ್ಲಿ ಭಾಗಿಯಾದವರ ಮೇಲೆ ಕೇಸ್ ದಾಖಲಾಯಿತು, ಪ್ರಕರಣ ದಾಖಲಾಯಿತು. ಸೊ ಈಗ ಅಂತಿಮವಾಗಿ ಈ ರೀತಿ ಕೇಸ್ ದಾಖಲಾಗ್ತಾ ಹೋದರೆ ಆ ಸಾಮಾನ್ಯ ಕಾರ್ಯಕರ್ತನನ್ನು ಮತ್ತೆ ನಾಳೆ ಮುಂಚೂಣಿಗೆ ತಂದು ನಿಲ್ಲಿಸ್ತಾರಾ? ಇಲ್ವೇ ಇಲ್ಲ, ತಿರ್ಗಾ ಹೊಸಬ್ರನ್ನು ಹುಡುಕ್ತಾರೆ, ಹೊಸ ತಯಾರಿಗಳು ನಡೀತದೆ. ಅವನ ಹೆಸರಿಗೆ ಕಪ್ಪು ಚುಕ್ಕೆ ಹಾಕಿ ಬಿಟ್ರು ಅಲ್ಲಿ. ಅಂತ ಮುಖಂಡರುಗಳು ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜನ ಇದ್ದಾರೆ. ಈಗ ಹೊರಗಡೆ ನಿಂತಿದ್ದಾರೆ ಅವರು, ಅವರಿಗೆ ಸಾಕಾಗಿದೆ, ಸವಾಸಗಳು ಸಾಕಾಗಿ ಈಚೆ ನಿಂತವರು ತುಂಬಾ ಜನ ನಮ್ಮ ಸಂಪರ್ಕದಲ್ಲಿ ತುಂಬಾ ಜನ ಇದ್ದಾರೆ. ಅನುಭವ ಆಗಿ ಅವರಷ್ಟಕ್ಕೆ ಬದಿಗೆ ನಮ್ಮ ಜೀವನನೆಲ್ಲ ಅದಕ್ಕೆ ಸಮರ್ಪಣೆ ಮಾಡಿ ಆಚೆ ನಿಂತವರು ತುಂಬಾ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸುಧಾರಿಕೆ ಆಗಿದೆ ಜನರಿಂದ, ಆದ್ರೆ ತೋರಿಸ್ಕೊಳ್ಳಿಕ್ಕೆ ಆಗಲ್ಲ. ತೋರಿಸ್ಕೊಂಡ್ರೆ ಅವನು ಮತ್ತೆ ನಮ್ಮ ಇರಲ್ಲ ಅಷ್ಟೇ.
ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಎಸ್, ಹಾಗಿದ್ರೆ ನೀವು ಹೇಳುವ ಪ್ರಕಾರ ಈ ರೀತಿಯ ಗಲಾಟೆಗಳಿಗೆ ಕಾರಣಕರ್ತರಾಗುವವರು ಅಥವಾ ಈ ರೀತಿಯ ಗಲಾಟೆಯಲ್ಲಿ ಮುಂಚೂಣಿ ನಿಲ್ಲುವವರು ಒಂದಲ್ಲ ಒಂದು ದಿವಸ ಸಂಘಟನೆಯ ಒಳಗಡೆನೆ, ಪಕ್ಷದ ಒಳಗಡೆನೆ ಬಲಿಪಶುಗಳಾಗ್ತಾರೆ ಅಂತ. ಅವರನ್ನೇನು ಖಂಡಿತವಾಗ್ಲು ಅವರನ್ನೇನು ನಾಯಕರಾಗುದಿಲ್ಲ ನಾಳೆ? ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಎಸ್, ಹಾಗಿದ್ರೆ ಅವ್ರು ನಾಯಕರಾಗ್ತಾರೆ ಅಂತ ಅವ್ರಿಗೆ ಭರವಸೆ ಕೊಟ್ಟಿರ್ತಾರೆ, ಅದಕ್ಕೆ ಅಂತ ಕೃತ್ಯಕ್ಕೆ ಹೋಗ್ತಾರೆ ಅವರು. ಅವ್ರು ನಾಯಕರಾಗಲ್ಲ. ಇವತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾಯಕರು ಆಗ್ಬೇಕಂದ್ರೆ ಹಣಬಲ ಬೇಕು, ಅವನಿಗೆ ತೋಲ್ಬಲ ಇರಬೇಕು, ಇಲ್ಲಾಂದ್ರೆ ರಾಜಕೀಯ ಮಾಡಕ್ ಆಗಲ್ಲ. ಇವತ್ತಿನ ಪರಿಸ್ಥಿತಿ ರಾಜಕೀಯ ವ್ಯವಸ್ಥೆನೇ ಹದಗೆಟ್ಟಿದೆ. ಚುನಾವಣೆ ಅನ್ನುವಂಥ ಪ್ರಕ್ರಿಯೆ ಅನ್ನೋದು ಇವತ್ತು ಅದು ಭ್ರಷ್ಟಾಚಾರದ ತುಂಬಿದೆ. ಚುನಾವಣಾ ಪ್ರಕ್ರಿಯೆನೇ ಆ ಮೆಥಡ್ ಏನಿದೆ ಅದು ಚೇಂಜ್ ಆಗಬೇಕು. ತುಂಬಾ ತಿಳಿದ ಹಣ ಇಲ್ಲದೆ ಚುನಾವಣೆ ಎದುರಿಸುವಂತ ಪರಿಸ್ಥಿತಿ ಮುಂದಕ್ಕೆ ಬಂದ್ರೆ ಮಾತ್ರ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಸರ್ಕಾರ ಕಟ್ಟಲಿಕ್ಕೆ ಸಾಧ್ಯ, ಆಮೇಲೆ ಜನಪರ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇದೆ. ಈ ಹಣಬಲದ ಮೇಲೆ ಯಾವುದೇ ಪಕ್ಷದ ಸರ್ಕಾರ ಇರಲಿ, ಸರ್ಕಾರ ರಚನೆ ಆದ್ರೆ ಅದು ಜನಪರ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹಾಕಿರುವ ಬಂಡವಾಳ ತೆಗೆದುಕೊಂಡು 5 ವರ್ಷದಲ್ಲಿ ಹೋಗ್ಲಿಕ್ಕೆ ನೋಡ್ತಾರೆ ಹೊರತು ಜನಪರವಾದ ಯಾವುದೇ ಕೆಲಸಗಳು ಮಾಡೋದು. ಇವತ್ತು 40% ಕಮಿಷನ್ ಕತೆ ನೀವು ನೋಡ್ತಾ ಇದ್ರಲ್ಲ. ಎಸ್, 40% ಕಮಿಷನ್ ಅದು ಈಗ ನೋಡಿ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಆರೋಪ ಮಾಡಿದಂತ ವ್ಯಕ್ತಿ ಸಂತೋಷ್ ಅನ್ನೋರು ಉಡುಪಿಯಲ್ಲಿ ಲಾಡ್ಜ್ ಅಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂತು. ಅದು ಕೂಡ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ ಅವರು. ಇವತ್ತು ಮಾಡ್ಕೊಂಡ್ರೆ ಆಯ್ತು, ಆಮೇಲೆ ರಾಜಕೀಯದಿಂದ ನಿರ್ಗಮಿಸುವಂತ ಸಮಯ ಬಂದಿದೆ ಅವರಿಗೆ. ಅದಕ್ಕೋಸ್ಕರ ಈಗ 40%ಗೆ ಹೋಗಿದ್ದಾರೆ. ಪಾಪ ಅಮಾಯಕ ಇವತ್ತು ಜೀವ ಡೆತ್ ನೋಟ್ ಕೂಡ ಬರೆದಿದ್ದಾನೆ. ನೇರವಾಗಿ ಸಚಿವರ ಮೇಲೆ ಆರೋಪ ಇದೆ. ಮುಖ್ಯಮಂತ್ರಿಗೆ ನೈತಿಕತೆ ಇದ್ರೆ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ಪಡಿಬೇಕಿತ್ತು. ಅದು ಕೂಡ ಮುಖ್ಯಮಂತ್ರಿ ಯಾವುದೇ ಒಂದು ಅದಕ್ಕೆ ಹೇಳಿಕೆಗಳು ಕೂಡ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ರಾಜೀನಾಮೆ ಯಾಕೆ ಕೊಡಬೇಕು, ಈ ಮೊದಲಿನ ಸರ್ಕಾರ ಇರುವಾಗ ಇಂಥ ಘಟನೆಗಳು, ಆತ್ಮಹತ್ಯೆಗಳು ನಡೆದಿಲ್ವಾ? ಆವಾಗ ನೀವು ನಡೆದಿದೆ. ಗಣಪತಿ ಕೇಸಲ್ಲಿ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಇವರ ಮುಂದೆ ನಿದರ್ಶನ ಇದೆ. ಜಾರ್ಜ್ ಕಡೆಯಿಂದ ರಾಜೀನಾಮೆ ಕೊಡಿಸಿದ್ರು ಗಣಪತಿ ಕೇಸಲ್ಲಿ. ಹೌದು, ಅದು ಅವರಿಗೆ ಮರೆತು ಹೋಗಿದೆ. ಇವತ್ತು ಕೇಳಿದ್ರು, ಈಗ ಸಂಜೆ ಕೇಳಿದ್ರು, ಬೊಮ್ಮಾಯಿ ಕೇಳಿದ್ರು, ಕಥೆಗಳನ್ನ ಹೇಳ್ಕೊಂಡು ಇದನ್ನು ಮರೆಮಾಚುವಂತ ಕೆಲಸಗಳು ನಡೀತಾ ಇದೆ. ಎಸ್, ನಾನು ಕೊನೆಯದಾಗಿ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂತ ದಿನೇಶ್ ಅಮೀನ್ ಮಟ್ಟು ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಕರ್ನಾಟಕದ ಈ ಒಂದೂವರೆ ತಿಂಗಳ ಒಂದು ಬೆಳವಣಿಗೆ ನಾವು ನೋಡ್ತಾ ಇರುವಂಥದ್ದು ನೇರವಾಗಿ ಏನು ಕೋಮು ಧ್ರುವೀಕರಣ ಮತ್ತು ಅದರಲ್ಲಿ ಟಾರ್ಗೆಟೆಡ್ ಆಗಿ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ನಡೀತಾ ಇರುವಂಥ ಈ ಕೋಮು ಧ್ರುವೀಕರಣ ಎಲ್ಲ ವಿಷಯಗಳ ಮೇಲೆ ಏನು ಒಂದು ನಡೀತಾ ಇರುವಂಥದ್ದು, ಸವಾರಿ ನಡೀತಾ ಇರುವಂಥದ್ದು. ಎಸ್, ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ನಿಮ್ಮ ಪ್ರೋಗ್ರಾಮಿನ ಟೈಟ್ಲ್ ಏನು? ನಿತ್ಯ ಕೋಮು ಜ್ವರ ಏನಾಗ್ತಿದೆ ಕರ್ನಾಟಕ. ಏನಾಗ್ತಿದೆ ಕರ್ನಾಟಕ ಅಂದ್ರೆ ಏನೂ ಆಗ್ತಾ ಇಲ್ಲ ಅಂತ ಕರ್ನಾಟಕದಲ್ಲಿ. ಸರ್ಕಾರದ ಕಡೆಯಿಂದ ಏನೂ ಆಗ್ತಾ ಇಲ್ಲ. ಸರ್ಕಾರ ಏನ್ ಮಾಡಬಾರದು ಅದೆಲ್ಲವೂ ಆಗ್ತಾ ಇದೆ. ಸರ್ಕಾರ ಏನ್ ಮಾಡ್ಬೇಕಾಗಿರುತ್ತೆ ಆ ಕೆಲಸಗಳು ಯಾವುದು ಆಗ್ತಾ ಇಲ್ಲ. ಒಂದು ಸರ್ಕಾರ ನಡೆಯಬೇಕಾಗಿರೋದು, ಅವರು ಚುನಾವಣೆಗೆ ಮೊದಲು ಪ್ರಣಾಳಿಕೆಯನ್ನು ಏನು ಬಿಡುಗಡೆ ಮಾಡಿರ್ತಾರೆ, ಆ ಪ್ರಣಾಳಿಕೆಯ ಮೇಲೆ ಬಜೆಟ್ಗಳನ್ನು ತಯಾರಿಸಬೇಕು, ಅದರ ಮೂಲಕ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರಬೇಕು. ಆದ್ರೆ ಯಾರು ಕೂಡ ಚುನಾವಣಾ ಪ್ರಣಾಳಿಕೆ ಬಗ್ಗೆನೂ ಮಾತಾಡ್ತಾ ಇಲ್ಲ, ಕಾರ್ಯಕ್ರಮಗಳ ಬಗ್ಗೆನೂ ಮಾತಾಡ್ತಾ ಇಲ್ಲ, ಯೋಜನೆಗಳ ಬಗ್ಗೆನೂ ಮಾತಾಡ್ತಾ ಇಲ್ಲ. ಸರ್ಕಾರ ಒಂದು ರೀತಿ ಸಂಘ ಪರಿವಾರಕ್ಕೆ ಔಟ್ಸೋರ್ಸ್ ಆಗಿದೆ. ಅದರಿಂದ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಮಾಡಬಾರದ ಕೆಲಸಗಳನ್ನೆಲ್ಲ ಸಂಘ ಪರಿವಾರದವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಒಂದು ದಿನ ಹಿಜಾಬು, ಇನ್ನೊಂದು ದಿನ ಹಲಾಲ್, ಜಡ್ಕಾ, ಮುಸ್ಲಿಂ ವಸ್ತುಗಳು, ಭಗವದ್ಗೀತೆ, ಇದರ ಮೂಲಕ ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ ಅದರ ಸಾಧನೆಯನ್ನು ಮುಂದಿಟ್ಕೊಂಡು ಜನರ ಬಳಿ ಮಾತನಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗದೇ ಇದ್ದಾಗ ಇಂಥ ಕಿಡಿಗೇಡಿತನಗಳನ್ನು ಮಾಡ್ತಾ ಇದ್ದಾರೆ. ಇದು ಆಗ್ತಾ ಇದೆ. ಇವತ್ತು ಒಂದು ಆತ್ಮಹತ್ಯೆ ನಡೆದಿದೆ, 40% ಕಮಿಷನ್ ಇತ್ತು. ಬಹುಶಃ ಇದು ಕರ್ನಾಟಕದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಒಂದು ಬಹಳ ವಿಶೇಷವಾದ ಒಂದು ಆರೋಪ. ಯಾಕಂದ್ರೆ ಸಾಮಾನ್ಯವಾಗಿ ಸರ್ಕಾರಿ ಗುತ್ತಿಗೆದಾರರು ಸರ್ಕಾರದ ಜೊತೆ ಶಾಮೀಲಾಗಿರ್ತಾರೆ. ಯಾವತ್ತು ಸರ್ಕಾರದ ವಿರುದ್ಧ ಮಾತಾಡೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಅವರಿಗೂ ಕೂಡ ಕುತ್ತಿಗೆವರೆಗೆ ನೀರು ಬಂದ್ಬಿಟ್ಟಿದೆ. ಇನ್ನು ಅವರು ಸಂತೋಷ್ ಪಾಟೀಲ್ ತರ ಆತ್ಮಹತ್ಯೆ ಮಾಡ್ಬೇಕು, ಇಲ್ಲದ್ರೆ ಮಾತಾಡ್ಬೇಕು. ಅವ್ರ ಇನ್ನು ಮುಂದೆ ಎರಡೇ ಆಯ್ಕೆ ಪಾಪ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಿಂದ ಸರ್ಕಾರದ ನೋಡಿ ಪ್ರತಿನಿತ್ಯ ಸುದ್ದಿಗಳು ಬರ್ತಾ ಇದೆ. ಒಂದೊಂದು ಜಿಲ್ಲೆಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಮುಚ್ಚಲಾಗ್ತಾ ಇದೆ.
ಯಾವುದೇ ಕಾರ್ಯಕ್ರಮಕ್ಕೆ ದುಡ್ಡಿಲ್ಲ, ರಸ್ತೆ ನಡೀತಾ ಇಲ್ಲ, ಕಾಮಗಾರಿಗಳೆಲ್ಲ ನಿಂತು ಬಿಟ್ಟಿದೆ, ಒಂದು ರೀತಿ ಅರಾಜಕತೆ ಪರಿಸ್ಥಿತಿ ಇದೆ. ಅವರು ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯಲಿಕ್ಕಾಗಿ ನೀವು ಹೇಳಿದಾಗೆ ಕೋಮು ಧ್ರುವೀಕರಣ ನಡೀತಾ ಇದೆ. ಇದು ಕರ್ನಾಟಕದ ಮಟ್ಟಿಗೆ ಇದು ಹೊಸತೇನಲ್ಲ. ಇಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿಲ್ಲ, ಕೆಲಸ ಮಾಡಿಲ್ಲ ಎನ್ನುವುದು ಆರೋಪ ಇಲ್ಲ. ಆದರೆ ಅದು ಒಂದು ಹಿಂದೂ ವಿರೋಧಿಯಾದ ಸರ್ಕಾರ ಎನ್ನುವ ಒಂದು ಚಿತ್ರವನ್ನು ಕಟ್ಟಿ ಆ ಸಾಧನೆಗಳನ್ನೆಲ್ಲ ಮುಚ್ಚಿ ಹಾಕೋ ಪ್ರಯತ್ನ ಮಾಡಿದ್ರು. ಮುಖ್ಯವಾಗಿ ನಿಮ್ಮ ಜಿಲ್ಲೆಗಳಲ್ಲಿ, ಕರಾವಳಿಯಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರಯೋಗಶಾಲೆ ನಮ್ಮದು. ಅದು ಪ್ರಯೋಗಶಾಲೆಯನ್ನಾಗಿ ಮಾಡಿ. ಏನಂದ್ರೆ ಇಂದಿನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಅನ್ನ ಕೊಟ್ಟವರನ್ನ, ನೀರು ಕೊಟ್ಟವರನ್ನ, ಹಾಲು ಕೊಟ್ಟವರನ್ನ, ಮನೆ ಕೊಟ್ಟವರನ್ನ ಜನ ಮರೆಯುವುದಿಲ್ಲ ಅಂತ. ಇದು ನಾವು ತಿಳ್ಕೊಂಡು ಬಂದದ್ದು ಸಾಮಾನ್ಯವಾಗಿ. ಸಾಮಾನ್ಯವಾಗಿ ಅನ್ನ ಕೊಟ್ಟವರನ್ನ ಜನ ಮರೆಯುವುದಿಲ್ಲ ಅಂತ. ಆದ್ರೆ ಈ ಎಲ್ಲವನ್ನು ಮರೆಯುವಕ್ಕೆ ಮಾಡುವಂತ ಒಂದು ಕೋಮು ದ್ವೇಷದ ವಿಷಯವನ್ನು ತುಂಬಿದ್ರೆ ಮೆದುಳಿಗೆ, ಅವರಿಗೆ ಉಳಿದೆಲ್ಲವೂ ಮರೆತು ಹೋಗುತ್ತೆ. ಅದು ಅಷ್ಟೇ ಅವರ ಮನಸ್ಸಲ್ಲಿ ಉಳಿಯುತ್ತೆ. ಇದು ಒಂದು ಹಿಂದೂ ವಿರೋಧಿ ಸರ್ಕಾರ ಎನ್ನುವ ಭಾವನೆ ಬರುತ್ತೆ, ಹಿಂದೂ ವಿರೋಧಿ ಪಕ್ಷ ಅಂತ ಭಾವನೆ ಬರುತ್ತೆ. ಸೊ ಅದರ ರಿಸಲ್ಟ್ ಅನ್ನ ನಾವು ಕಂಡಿದ್ದೇವೆ. ಅದರ ಮುಂದುವರಿಕೆಯಾಗಿ ಬಸವರಾಜ ಬೊಮ್ಮಾಯಿ ಅವರು ಬೇಡದ ಕೂಸುನು ಅಂತ, ಈ ಕುಮಾರಸ್ವಾಮಿ ಗವರ್ಮೆಂಟ್ ಇದ್ದಾಗ ಕುಮಾರಸ್ವಾಮಿ ಅವರು ತನ್ನನ್ನು ಬೇಡದ ಕೂಸು ಅಂತ ಹೇಳ್ಕೊಂಡಿದ್ರು. ಬಟ್ ಇವರು ಕೂಸು ಅಲ್ಲ, ಮಗುನು ಅಲ್ಲ, ಇವರೊಂದು ಆಟಿಕೆ ಗೊಂಬೆ ಆಗ್ಬಿಟ್ಟಿದ್ದಾರೆ. ಅದರಿಂದ ಸಂಘ ಪರಿವಾರದ ಕೈಯಲ್ಲಿ ಆಡುವ ಗೊಂಬೆ. ನೀವು ಇಡೀ ಘಟನೆಗಳ ಕ್ರೊನಾಲಜಿಯನ್ನು ನೋಡಿದ್ರೆ, ಇದೇ ಮಂಗಳೂರಿಗೆ ಮೊದಲ ಬಾರಿಗೆ ಅಂದ್ರೆ ಪ್ರಾರಂಭ ದಿನಗಳಲ್ಲಿ ಬಸವರಾಜ ಬೊಮ್ಮಾಯಿ ಬಂದಾಗ ಒಂದು ಮಾತು ಹೇಳಿದ್ರು, ಕ್ರಿಯೆಗೆ ಪ್ರತಿಕ್ರಿಯೆ. ಅಲ್ಲಿಂದ ಈ ಹೊಸ ಸೀರೀಸ್ ಗಳು ಸ್ಟಾರ್ಟ್ ಆಗಿದೆ. ಅದರಿಂದ ಅವರಿಗೆ ಕೂಡ ತನ್ನ ಸಾಧನೆಯ ಮೇಲೆ ತನ್ನ ಕೃತಿಯನ್ನು ಉಳಿಸ್ಕೊಳ್ಬಹುದು, ಇಲ್ಲದ್ರೆ ಮತ್ತೊಂದು ಚುನಾವಣೆ ಗೆಲ್ಬಹುದು ಅನ್ನೋ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಅವರು ನಿಧಾನವಾಗಿ 2002ರಲ್ಲಿ ಗುಜರಾತ್ ಇಲೆಕ್ಷನ್ ಏನಾಯ್ತು, ಸಂಪೂರ್ಣವಾಗಿ ಕೋಮು ಧ್ರುವೀಕರಣದ ಮೂಲಕ ಏನು ನಡೆಯಿತು ಅಂತ ಒಂದು ಗುಜರಾತ್ ಮಾದರಿಯ ಕಡೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಉತ್ತರ ಪ್ರದೇಶದಲ್ಲಿ ಅದೇ ನಡೆಯಿತು. ಉತ್ತರ ಪ್ರದೇಶದಲ್ಲಿ 6 ತಿಂಗಳು ರೇಷನ್ ಕೊಟ್ಟು ಅದರ ಮೇಲೆ ಇಲೆಕ್ಷನ್ ವಿನ್ ಆಗಿದೆ ಅಂತ ಹೇಳ್ತಾರೆ. ಅದು ಮುಖ್ಯ ಕಾರಣವಲ್ಲ. ಅಲ್ಲಿ ಕೂಡ ನಡೆದದ್ದು ಕೋಮು ಧ್ರುವೀಕರಣ. 80% ವರ್ಸಸ್ 20% ಅಂತ ಏನು ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ರು. ಆ 80-20 ಫಾರ್ಮುಲಾಗಳನ್ನ ಇಲ್ಲಿಯೂ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಆ ಕೆಲಸವನ್ನು ಈ ಸಂಘ ಪರಿವಾರದ ಔಟ್ಫಿಟ್ ಗಳೇನಿದೆ, ಬಜರಂಗ ದಳ ಇರ್ಬೋದು, ರಾಮಸೇನೆ ಇರ್ಬೋದು, ಲಕ್ಷ್ಮಣ ಸೇನೆ ಇರ್ಬೋದು, ಇಂತ ಕಾಳಿಸ್ವಾಮಿಗಳು, ಪೊಲೀಸ್ ಸ್ವಾಮಿಗಳು, ಕಳ್ಳ ಸ್ವಾಮಿಗಳಿಗೆ ಎಲ್ಲ ಔಟ್ಸೋರ್ಸ್ ಮಾಡಿದ್ದಾರೆ. ಪೊಲೀಸರು ಕೈಕಟ್ಟಿ ನಿಂತಿದ್ದಾರೆ. ನಾವು ಧಾರವಾಡದಲ್ಲಿ ನೋಡಿದೆವು. ಬಡ ಮುಸ್ಲಿಂ ವರ್ತಕನ ಕಲ್ಲಂಗಡಿಯನ್ನು ಎಷ್ಟು ಬಿಸಾಡಿದಾಗ ಪೊಲೀಸ್ನವನು ಕೈಕಟ್ಟಿ ನಿಂತಿದ್ದಾನೆ. ಮೊದಲು ಅವನನ್ನು ಸಸ್ಪೆಂಡ್ ಮಾಡಬೇಕಿತ್ತು. ಅವರ ಮೇಲೆ ಆಕ್ಷನ್ ಆಮೇಲೆ ಮೊದಲು ಅಲ್ಲಿ ಪೊಲೀಸರನ್ನು ಸಸ್ಪೆಂಡ್ ಮಾಡಬೇಕಿತ್ತು. ಕಂಪ್ಲೀಟ್ ಪೊಲೀಸರು ಮೋರಲಿ ಅವರು ಡಿಮಾರಲೈಸ್ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನೀವು ಬೆಂಗಳೂರಿನ ಘಟನೆಯನ್ನು ನೋಡಿದ್ರೆ, ಚಂದ್ರುವನ್ನ ಹತ್ಯೆ ಪೊಲೀಸ್ ಮಹಾನಿರ್ದೇಶಕರು ಹೇಳ್ತಾರೆ ಅಷ್ಟು ಉರ್ದು ಕಾರಣ ಅಲ್ಲ ಅಂತ. ಆದ್ರೆ ಟಿ ರವಿ ಮತ್ತು ರವಿಕುಮಾರ್ ಹೇಳ್ತಾ ಇದಾರೆ ಅವರು ಪೊಲೀಸರು ಹೇಳುದು ತಪ್ಪು, ನಾವು ಹೇಳುದು ಸರಿ ಅಂತ. ಅಂದ್ರೆ ಸರ್ಕಾರವನ್ನೇ ಪ್ರಶ್ನೆ ಮಾಡುವಂತದ್ದು. ಇದು ಬಹಳ ಅಪರೂಪದ ಘಟನೆ. ಇದನ್ನು ನಾನು ಕೂಡ ನನ್ನ ವೃತ್ತಿಯ ದಿನಗಳಲ್ಲಿ UP ಬಿಹಾರ್ಗಳಲ್ಲಿ ಇಂಥ ಸಂದರ್ಭ ಇಂಥ ಘಟನೆಗಳನ್ನು ನೋಡಿದ್ದೇನೆ. ಆದ್ರೆ ಕರ್ನಾಟಕದ ಮಟ್ಟಿಗೆ ಇದು ಬಹಳ ವಸ್ತು. ಅಂದ್ರೆ ಪೊಲೀಸರನ್ನ ಅವರಿಗೆ ಕಾನೂನು ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಕಾನೂನು ಪಾಲಕರು ಬಿಡ್ತಾ ಇಲ್ಲ. ಒಬ್ಬ ಈಗ ರವಿಕುಮಾರ್ ಆಗ್ಲಿ, ಟಿ ರವಿ ಆಗ್ಲಿ, ಅವರು ಶಾಸಕರು. ಅವರು ಒಬ್ಬ ಪೊಲೀಸ್ ಮಹಾನಿರ್ದೇಶಕನ ಅವನು ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಇದೆ ಸೈಮನ್ ಅನ್ನುವಂಥದ್ದು. ಅವ್ನು ಹೇಳಿದೆ ನಾವು ಉರ್ದು ಎನ್ನುವುದು ಕಾರಣ ಅಲ್ಲ ಅಂತ. ಅವರ ಮನೆಗೆ ಹೋಗಿ ಅವರನ್ನು ಓಲೈಸಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಿಸಿ, ಅಂದ್ರೆ ತನಗೆ ಬೇಕಾದಾಗೆ ಪೊಲೀಸರು ಕೆಲಸ ಮಾಡ್ಬೇಕಂತ ಬಂದಾಗ ಪೊಲೀಸರು ಡಿಮಾರಲೈಸ್ ಆಗ್ತಾರೆ. ಅವ್ರ ಕೈಕಟ್ಟಿ ನಿಲ್ಬೇಕಾಗುತ್ತೆ. ಇವತ್ತು ಪೊಲೀಸರು ಮಾತ್ರ ಕೈಕಟ್ಟಿ ನಿಂತಲ್ಲ, ಮುಖ್ಯಮಂತ್ರಿಗಳೇ ಕೈಕಟ್ಟಿ ನಿಂತಿದ್ದಾರೆ. ಇಡೀ ರಾಜ್ಯವನ್ನು ಆಳ್ತಾ ಇರುವವರು ಸಂಘ ಪರಿವಾರದ ಕಾಳಗಳು ಅವರೆಲ್ಲರೂ. ಅದರಿಂದ ಇದು ಜನ ಎಷ್ಟು ಮಟ್ಟಿಗೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಒಬ್ಬ ರೈತರು ಹೇಳ್ತಾ ಇದ್ರು, 1 ವರ್ಷದ ಹಿಂದೆ ಪೊಟ್ಯಾಸಿಗೆ 400 ರೂಪಾಯಿ ಇತ್ತು, ಕಳೆದ ವರ್ಷ ಅದು 1200 ರೂಪಾಯಿ ಇತ್ತು, ಈಗ 1800 ರೂಪಾಯಿ ಆಗಿದೆ. ಒಂದು ಪೊಟ್ಯಾಸಿ ಅಂತ ಒಂದು ಸಾಮಾನ್ಯ ಗೊಬ್ಬರಕ್ಕೆ ಈ ರೀತಿಯ ರೇಟ್ ಹೆಚ್ಚಳ ಆಗಲು ಜನ ಹಿಂದೂ ಮುಸ್ಲಿಂ ಈ ಬೈನರಿಯಲ್ಲಿ ನೋಡ್ತಾ ಹೋದ್ರೆ ಈ ರಾಜ್ಯ ಯಾವ ಕಡೆ ಹೋಗುತ್ತೆ ಅಂತ ನಮ್ಮವರಿಗೆ ಅರ್ಥ ಆಗ್ತಾ ಇದೆ.
ಎಸ್ ಹೌದು ಸರ್, ತುಂಬ ವಿಷಾದನೀಯವಾದಂಥ ಒಂದು ಸನ್ನಿವೇಶ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ದಿನೇಶ್ ಅಮೀನ್ಮಠ ಅವರು ಇಡೀ ಒಂದು ಕರ್ನಾಟಕದ ಬೆಳವಣಿಗೆಯನ್ನು ತುಂಬ ಆಳವಾಗಿ ಮತ್ತೊಂದು ಮನವಿಯ ನೆಲೆಯಲ್ಲಿ ನಮ್ಮ ಮುಂದೆ ಇಟ್ಟರು. ಥ್ಯಾಂಕ್ ಯು ಅವರಿಗೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ನಮ್ಮ ಸಮಯ ಕೂಡ ಮುಗಿಯಿತು. ನಮ್ಮ ಮಾತುಕತೆಯಲ್ಲಿ ಭಾಗಿಯಾದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮನಾಥ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ JDS ಮುಖಂಡರು, ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಸುಮತಿ ಹೆಗ್ಡೆ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಮೇಡಮ್. ಎಸ್, ಥ್ಯಾಂಕ್ ಯು. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.